ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯಾಭಿವೃದ್ಧಿ ಸಂಘ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ತಲಪಾಡಿ ಇನ್ನತ ಒತ್ತಿರ್ದು ಹೆದ್ದಾರಿ ಬರಿತ ಬೀದಿ ವ್ಯಾಪಾರలను ತೆರವು ಮಲ್ತದು ಕಿರುಕುಳ ಕೊರಂದುಪ್ಪುನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರ ಬೃಹತ್ ಸಮಾವೇಶ ತಲಪಾಡಿ ಮರಿಯಾಶ್ರಮದ ಪರ ಚರ್ಚ್ ಹಾಲ್ ಗುರುವಾರ ನಡೆಪಾಯಿತು. ಬೀದಿ ವ್ಯಾಪಾರಸ್ಥರ ಸಂಘದ ಗೌರವಾಧ್ಯಕ್ಷರಾದಂತಹ ಶ್ರೀ BK ಇಮ್ತಿಯಾಜ್ ಅವರಿಗೆ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಇನ್ನೊಬ್ಬ ಅತಿಥಿಯಾದಂತಹ ಶ್ರೀ ಸುನಿಲ್ ಕುಮಾರ್ ಬಜಾಲ್ CITU ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಇವರು ಕೂಡ ಆಗಮಿಸಬೇಕಿತ್ತು, ಈಗ ಆಗಮಿಸ್ತಾ ಇದ್ದಾರೆ. ಇವರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬ ಅತಿಥಿ ಸದಾ ನಮ್ಮೊಟ್ಟಿಗೆ ಈ ಪರಿಸರದಲ್ಲಿ ಯಾವುದೇ ಬಡಬಗ್ಗರಿಗೆ, ಬೀದಿ ವ್ಯಾಪಾರಸ್ಥರಿಗೆ ಅಥವಾ ಇಲ್ಲಿ ಎಲ್ಲರ ಸಾಮಾಜಿಕ ಕಲಕರಿರುವಂತಹ ಶ್ರೀಯುತ ವಿನಯ್ ನಾಯಕ್ ಅವರು ಆಗಮಿಸಬೇಕಿತ್ತು, ಈಗಲೇ ಆಗಮಿಸುವಂತೆ ಹೇಳಿದ್ದಾರೆ. ಶ್ರೀಯುತ ವಿನಯ್ ನಾಯಕ್ ಅವರಿಗೆ ಕೂಡ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತವರು ನಮ್ಮ ತಲಪಾಡಿಯ ಶ್ರೀಮತಿ ಸುರೇಖಾ ಚಂದ್ರಹಾಸ್, ಇವರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ತಲಪಾಡಿ. ಇವರು ಕೂಡ ಇಲ್ಲಿ ಏನೇ ಬಡಬಗ್ಗರಿಗೆ ಅಥವಾ ಇಲ್ಲಿನ ಊರಿನವರಿಗೆ ಏನೇ ಸಮಸ್ಯೆ ಇದ್ದರೂ ನಾವು ಹೇಳದೆ ಕೇಳದೆ ನಮ್ಮೊಟ್ಟಿಗೆ ಸೇರುವಂಥವ್ರು. ಇವರನ್ನು ಕೂಡ ಆದರದ ಸ್ವಾಗತವನ್ನು ನೀಡಿ ಯಶುಪಕಲ ಸಾಮಾಜಿಕ ಹೋರಾಟಗಾರ ಆಗಿರುವಂತಹ ಯಶುಪಕಲರವರಿಗೂ ಆದರದ ಸ್ವಾಗತ. ಆಡಲಿದ್ದಾರೆ ಶ್ರೀಯುತ BK ಇಮ್ತಿಯಾಜ್, ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ವ್ಯಾಪಾರಸ್ಥರ ಸಂಘದ ಗೌರವಾಧ್ಯಕ್ಷರು. ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯಾಭಿವೃದ್ಧಿ ಸಂಘ ಮಂಗಳೂರು, ಬೀದಿ ಬದಿ ವ್ಯಾಪಾರಸ್ಥರ ತಲಪಾಡಿ ವಲಯದ ಈ ಸಮಾವೇಶದ ವೇದಿಕೆಯಲ್ಲಿರುವಂತಹ ತಾಲೂಕು ಪಂಚಾಯತಿನ ಮಾಜಿ ಸದಸ್ಯರು, ನಮ್ಮೆಲ್ಲರ ಆತ್ಮೀಯರಾದಂತಹ ಸುರೇಖಾ ಮೇಡಮ್ ಅವರೇ, ಯಶು ಪಕ್ಕಲ್ ಅವರೇ, ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥ ಬಂಧುಗಳೇ, ನಾಗರಿಕರೇ, ಪತ್ರಕರ್ತ ಬಂಧುಗಳೇ, ರಾಷ್ಟ್ರೀಯ ಹೆದ್ದಾರಿ 66 ಇದರ ಅಕ್ಕಪಕ್ಕದಲ್ಲಿ ವ್ಯಾಪಾರ ಮಾಡಿಕೊಂಡು ಬದುಕುತ್ತಾ ಇರುವಂತಹ ಬೀದಿ ವ್ಯಾಪಾರಿಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಏನು ತೆರವುಗೊಳಿಸುವಂತೆ ನಿರಂತರವಾಗಿ ಒತ್ತಡ ಹಾಕುವಂಥದ್ದು ಮತ್ತು ಕಿರುಕುಳ ನೀಡುತ್ತಿದ್ದಂಥ ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು, ಬೀದಿ ಬದಿ ವ್ಯಾಪಾರಸ್ಥರಿಗಾಗಿರುವಂತಹ ಕಾನೂನನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಮತ್ತು ಕಾನೂನನ್ನು ಬಲಗೊಳಿಸಬೇಕನ್ನುವಂಥ ನಿಟ್ಟಿನಲ್ಲಿ ಸೇರಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಯಾರು ಅನ್ನುವಂಥದ್ದು ನಮಗೆ ಮೊದಲಿಗೆ ತಿಳಿಯಬೇಕು. ಬೀದಿ ಬದಿ ವ್ಯಾಪಾರಸ್ಥರು ಯಾರು ಕೂಡ ಅರ್ಜಿ ಹಾಕ್ಕೊಂಡು ನಾನು ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ನನ್ನ ಜೀವನವನ್ನು ನಡೆಸ್ತೇನಂತ ಹೇಳಿ ಅರ್ಜಿ ಹಾಕ್ಕೊಂಡು ಯಾರು ಕೂಡ ಬೀದಿಯ ಮೇಲೆ ವ್ಯಾಪಾರಕ್ಕೆ ಬಂದವರಿಲ್ಲ. ಆದರೆ ಇವತ್ತು ಬದುಕನ್ನು ನಡೆಸಬೇಕು, ಜೀವನ ಸಾಗಿಸಬೇಕು, ಕುಟುಂಬವನ್ನು ಸಲಹಬೇಕು ಅನ್ನುವಂಥ ಕಾರಣಕ್ಕಾಗಿ ಅನಿವಾರ್ಯವಾಗಿ ಈ ಒಂದು ಆಯ್ಕೆಯ ಮೇಲೆ ನಾವು ಬೀದಿ ವ್ಯಾಪಾರಿಗಳಾಗಿ ಬದುಕ್ತಾ ಇದ್ದೇವೆ. ಬೀದಿ ವ್ಯಾಪಾರ ಅನ್ನುವಂಥದ್ದು ಕೇವಲ ರಾಷ್ಟ್ರೀಯ ಹೆದ್ದಾರಿ 66ರ ಜಪ್ಪಿನ ಮಗೂರಿನಿಂದ ಹಿಡಿದು ತಲಪಾಡಿವರೆಗೆ ಇರುವಂಥದ್ದಲ್ಲ. ಅದು ಇಡೀ ದೇಶದ ಬೇರೆ ಬೇರೆ ನಗರದಲ್ಲಿ, ಜಗತ್ತಿನ ಅತ್ಯಂತ ಪ್ರಬಲ ರಾಷ್ಟ್ರಗಳ ನಗರಗಳಲ್ಲೂ ಕೂಡ ಬೀದಿ ವ್ಯಾಪಾರ ಇದೆ. ಬೀದಿ ವ್ಯಾಪಾರ ಇಲ್ಲದಂಥ ಯಾವುದೇ ನಗರವೂ ಕೂಡ ಇರಲಿಕ್ಕೆ ಈ ಜಗತ್ತಿನಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಬೀದಿ ವ್ಯಾಪಾರ ಅನ್ನುವಂಥದ್ದು ಈ ಒಂದು ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿ ಇವತ್ತು ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಒಪ್ಪಬೇಕಾಗಿದೆ. ಅದು ಅಮೇರಿಕದ ನ್ಯೂಯಾರ್ಕಿನಲ್ಲಿರ್ಬೋದು, ಜಪಾನಿನ ಪ್ಯಾರಿಸ್ನಲ್ಲಿರ್ಬೋದು, ಯಾವುದೇ ದೊಡ್ಡ ದೊಡ್ಡ ನಗರದಲ್ಲೂ ಕೂಡ ಬೀದಿ ವ್ಯಾಪಾರ ಅನ್ನುವಂಥದ್ದಿದೆ. ಬೀದಿ ವ್ಯಾಪಾರ ಕೇವಲ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇರ್ತಕ್ಕಂಥದ್ದಲ್ಲ. ನಮ್ಮ ದೇಶದಲ್ಲೇ ಅಥವಾ ಜಗತ್ತಿನ ಅನೇಕ ಕಡೆಗಳಲ್ಲಿ ರೈಲ್ವೆ ಟ್ರ್ಯಾಕಿನ ಬದಿಯಲ್ಲೂ ಕೂಡ ಬೀದಿ ವ್ಯಾಪಾರ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಿದೆ.
ರೈಲ್ವೆ ಟ್ರ್ಯಾಕ್ನಲ್ಲಿ ಯಾವ ರೀತಿಯಲ್ಲಿ ಬೀದಿ ವ್ಯಾಪಾರ ಇರ್ತದೆ ಅಂತ ಹೇಳಿದ್ರೆ, ರೈಲುಗಳು ಬಂದಾಗ ಟೆಂಟ್ಗಳನ್ನು ಒಳಗೆ ಇಟ್ಕೊಂಡು ಮತ್ತೆ ರೈಲು ಹೋದ ಮೇಲೆ ಮತ್ತೆ ಅದೇ ಟ್ರ್ಯಾಕಿನ ಮೇಲೆ ಟೆಂಟ್ಗಳನ್ನು ಬಿಡಿಸಿಕೊಂಡು ವ್ಯಾಪಾರ ಮಾಡುವಂಥ ವ್ಯವಸ್ಥೆ ಕೂಡ ಇದೆ. ಆದರೆ ಇವತ್ತು ಬೀದಿ ವ್ಯಾಪಾರ ಮಾಡುವುದನ್ನು ನೋಡಲಿಕ್ಕೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ವ್ಯವಸ್ಥೆ ನಮ್ಮ ದೇಶದೊಳಗಡೆ, ನಮ್ಮ ನಗರದೊಳಗಡೆ, ನಮ್ಮ ಊರಿನೊಳಗಡೆ ಇದೆ. ಬೀದಿ ವ್ಯಾಪಾರ ಅನ್ನುವಂಥದ್ದು ಅದು ಅವನ ಪ್ರತಿಯೊಬ್ಬ ನಾಗರಿಕನ ಒಂದು ಬದುಕು ಹಕ್ಕಿನ ಭಾಗವಾಗಿ ಆತ ಬೀದಿ ವ್ಯಾಪಾರ ಮಾಡ್ಕೊಂಡಿರ್ತಾನೆ. ನಾನು ಹೇಳಿದ ಆರಂಭದಲ್ಲಿ ಹೇಳಿದೆ, ಬೀದಿ ವ್ಯಾಪಾರಿಗಳಂದ್ರೆ ಯಾರು? ಬೀದಿ ವ್ಯಾಪಾರಿಗಳಂತ ಹೇಳಿದ್ರೆ ಅತ್ಯಂತ ಕಡು ಬಡವರು, ವಿದ್ಯೆ ಇಲ್ಲದಂಥವರು, ಶಿಕ್ಷಣ ಇಲ್ಲದಂಥವರು, ದುಡಿಲಿಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಒಂದು ಕೌಶಲ್ಯ ಇಲ್ಲದಂಥವರು, ಅಂಥವರು ಯಾವುದೇ ಶಿಕ್ಷಣ ಇಲ್ಲದಂಥವರು, ಕೌಶಲ್ಯ ಇಲ್ಲದಂಥವರು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರು ಬೀದಿಗೆ ಬಂದು ವ್ಯಾಪಾರ ಮಾಡಿ ಅವರ ಬದುಕನ್ನು ಸಾಗಿಸುವಂಥವರಿಗೆ ಬೀದಿ ವ್ಯಾಪಾರಿಗಳಂತ ಕರೀತಾರೆ. ಇವತ್ತು ಬೀದಿ ವ್ಯಾಪಾರಿಗಳಿಗಾಗಿ ಇಡೀ ದೇಶದಲ್ಲಿ ಬೀದಿ ವ್ಯಾಪಾರಿಗಳ ಪರವಾಗಿ ಒಂದು ಕಾನೂನು ಈ ದೇಶದಲ್ಲಿ ಜಾರಿಯಲ್ಲಿದೆ. ಬೀದಿ ಬದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 2014 ಈ ದೇಶದಲ್ಲಿ ಜಾರಿಯಲ್ಲಿದೆ. ಕರ್ನಾಟಕ ಬೀದಿ ಬದಿ ವ್ಯಾಪಾರ ಅಧಿನಿಯಮಗಳು 2019 ಕರ್ನಾಟಕದಲ್ಲಿ 2014ರ ಕಾನೂನಿನ ಪೂರಕವಾಗಿ ಒಂದು ನಿಯಮಗಳನ್ನು ಕರ್ನಾಟಕ ಸರ್ಕಾರದಲ್ಲಿ ಜಾರಿಯಲ್ಲಿಟ್ಟಿದೆ. ಇವತ್ತು ಅಧಿನಿಯಮದ 2019ರ ಪ್ರಕಾರ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನಗರಸಭೆ, ಮಹಾನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತು, ನಗರ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಅದು ಈಗಾಗಲೇ ಅನುಷ್ಠಾನಕ್ಕೆ ಬಂದಿದೆ. ಯಾಕೆ ಈ ಸ್ಥಳೀಯ ಸಂಸ್ಥೆಗಳಾಗಿರ್ತಕ್ಕಂಥ ಪಟ್ಟಣದ ಪಂಚಾಯತು, ಪುರಸಭೆ, ನಗರ ಪಾಲಿಕೆ, ನಗರಸಭೆಗಳಲ್ಲಿ ಇದು ಮೊತ್ತ ಮೊದಲಾಗಿ ಅನುಷ್ಠಾನಕ್ಕೆ ಬಂದಿದೆ? ಯಾವ ಕಾರಣಕ್ಕಂತಂದ್ರೆ ಅಲ್ಲಿ ಜನನಿಬಿಡವಾಗಿರ್ತಕ್ಕಂಥ ಪ್ರದೇಶ, ಅಲ್ಲಿ ದೊಡ್ಡದಾಗಿರ್ತದೆ ಸಿಟಿ, ದೊಡ್ಡದಾಗಿ ಬೆಳೆದಿರ್ತದೆ, ಅಲ್ಲಿ ಕಾಂಪ್ಲೆಕ್ಸ್ಗಳಿರ್ತದೆ, ದೊಡ್ಡ ದೊಡ್ಡ ವ್ಯಾಪಾರದ ಮಳಿಗೆಗಳಿರ್ತದೆ. ಆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಈ ಒಂದು ಆ ಬೀದಿ ಬದಿ ವ್ಯಾಪಾರಸ್ಥರ ಕಾನೂನನ್ನ ಒಂದು ಅಧಿನಿಯಮವಾಗಿ ಕರ್ನಾಟಕದಲ್ಲಿ ಮೊತ್ತ ಮೊದಲಿಗೆ ಈ ಎಲ್ಲ ಪ್ರದೇಶ ಸ್ಥಳೀಯ ಸಂಸ್ಥೆಗಳಲ್ಲಿ ಜಾರಿ ಮಾಡಿದೆ. ಇವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಈ ಕಾನೂನುಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಈ ಕಾನೂನನ್ನು ಅನುಷ್ಠಾನ ಮಾಡಬೇಕಾದ್ರೆ ಬಹುಶಃ ಅದನ್ನು ಮುಂದಿನ ಹಂತದಲ್ಲಿ ಅದು ಕೂಡ ಆಗಬೇಕು. ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮೀಣವಾಗಿರ್ತಕ್ಕಂಥ ಪ್ರದೇಶ ಆಗಿರ್ತದೆ, ಅಲ್ಲಿ ರಸ್ತೆಗಳು ಜನರ ಸಂಚಾರಕ್ಕೆ, ಜನರ ಓಡಾಟಕ್ಕೆ ಯಾವುದೇ ತೊಂದರೆಗಳು ನಗರದಷ್ಟು ಇರುವುದಿಲ್ಲ. ನಗರದಷ್ಟು ದಟ್ಟವಾಗಿ ಅಲ್ಲಿನ ಟ್ರಾಫಿಕ್ ಸಮಸ್ಯೆಗಳು ಇರುವುದಿಲ್ಲ. ಅಲ್ಲಿ ಅಷ್ಟು ದೊಡ್ಡದಾದಂಥ ಸಂಕೀರ್ಣಗಳು, ಫ್ಲ್ಯಾಟ್ಗಳು, ಮಾಲ್ಗಳು ಈ ಥರದ್ದು ಇರುವುದಿಲ್ಲ. ಹಾಗಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಕೂಡ ಈ ಕಾನೂನುಗಳು ಅನ್ವಯಿಸದೇ ಇದ್ರೂ ಕೂಡ ಕಾನೂನನ್ನ ಜಾರಿ ಮಾಡಲಿಕ್ಕೆ ಈ ಒಂದು ನಗರ ಭಾಗದಲ್ಲಿ ಇರ್ತಕ್ಕಂಥ ಕಾನೂನುಗಳು, ಇದು ಅಧಿನಿಯಮ ಕರ್ನಾಟಕದಲ್ಲಿ ಮಾತ್ರ ಇರ್ತಕ್ಕಂಥ, ಇಡೀ ದೇಶದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮಾಡುವಂತ ಕಾಯ್ದೆ ಜಾರಿಯಲ್ಲಿದೆ. ಅದು ತಲಪಾಡಿಯ ಬೀದಿ ಬದಿ ವ್ಯಾಪಾರಸ್ಥರಿಗೂ ನಮ್ಮ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಇರ್ತಕ್ಕಂಥ ಎಲ್ಲ ಬೀದಿ ವ್ಯಾಪಾರಸ್ಥರಿಗೂ ಕೂಡ ಅದು ಅನ್ವಯ ಆಗುತ್ತದೆ ಅನ್ನುವಂಥದ್ದನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅದನ್ನು ಅರಿತುಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸೋದು. ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ನಾನು ವಿನಂತಿಯನ್ನ ಮಾಡುವಂಥದ್ದು, ಬೀದಿ ಬದಿ ವ್ಯಾಪಾರ ಅಂತ ಎನ್ನುವಂಥದ್ದು ಅದು ನಮ್ಮ ಹೊಟ್ಟೆಪಾಡಿಗೆ ಇರ್ತಕ್ಕಂಥ, ನಮ್ಮ ಬದುಕಿಗಾಗಿರ್ತಕ್ಕಂಥ ಈ ನಿಯಮದಲ್ಲಿ, ಈ ಕಾಯ್ದೆಯಲ್ಲಿ ನಮ್ಮ ಹಕ್ಕುಗಳ ಸಂರಕ್ಷಣೆ ಮಾಡುವುದರ ಜೊತೆಯಲ್ಲಿ, ನಮ್ಮ ಹಕ್ಕುಗಳ ರಕ್ಷಣೆಯನ್ನು ಮಾಡುವುದರ ಜೊತೆಯಲ್ಲಿ ನಮ್ಮನ್ನು ನಿಯಂತ್ರಣ ಮಾಡತಕ್ಕಂಥ ಕಾಯ್ದೆ ಕೂಡ, ಕಾನೂನು ಕೂಡ ಈ ಕಾನೂನಲ್ಲಿ ಅಡಕವಾಗಿದೆ. ಆದರೆ ಈ ಕಾನೂನನ್ನ ಇರುವಾಗ ಅದರ ದುರುಪಯೋಗ ಆಗದ ರೀತಿಯಲ್ಲಿ ನಾವು ನಮ್ಮನ್ನ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಈ ಒಂದು ಬೀದಿ ಬದಿ ವ್ಯಾಪಾರದ ಅದರ ನಿಯಮದ ಸದುಪಯೋಗವನ್ನು ಮಾಡಲಿಕ್ಕೆ ಸಾಧ್ಯ. ಬೀದಿ ಬದಿ ವ್ಯಾಪಾರಸ್ಥರ ನಿಯಮ ಹೇಳ್ತದೆ, ಅಲ್ಲಿ ಒಂದು ನಿಯಮದ ಪ್ರಕಾರ ನಮಗೆ ಒಂದು ID ಕಾರ್ಡ್ ಅನ್ನು ಕೊಡಬೇಕು ಅಂತ ಅಧಿನಿಯಮದಲ್ಲಿ ಹೇಳ್ತದೆ. ID ಕಾರ್ಡ್ ಅನ್ನು ಕೊಡಬೇಕಾದ್ರೆ ಬೀದಿ ಬದಿ ವ್ಯಾಪಾರಸ್ಥರ ಒಂದು ಸಮೀಕ್ಷೆಯನ್ನ ಮಾಡಿ, ಆ ಸಮೀಕ್ಷೆ ಮಾಡಿ ಆತನ ಕುಟುಂಬದ, ಆತನ ಆರ್ಥಿಕ ಸಾಮಾಜಿಕ ಒಂದು ವರದಿಯನ್ನು ತಯಾರು ಮಾಡಿ ಅಲ್ಲಿ ಅವರಿಗೆ ಸಮೀಕ್ಷೆ ನಡೆಸಿ ಆತ ಮಾಡ್ತಕ್ಕಂಥ ವ್ಯಾಪಾರವನ್ನ ಒಂದು ವರದಿ ಮಾಡಿ ಅಲ್ಲಿ ಅವನಿಗೆ ಆ ಬೀದಿ ವ್ಯಾಪಾರಿ ಅಂತ ಅವನನ್ನು ಗುರುತಿಸಿಕೊಂಡು ಅವನ ಕುಟುಂಬದ ಅವನ ಎಲ್ಲ ವಿವರಗಳನ್ನು ಪಡ್ಕೊಂಡು ಅವನಿಗೆ ಆ ನಗರ ಪಂಚಾಯತ್, ನಗರಸಭೆ ವ್ಯಾಪ್ತಿಯಲ್ಲಿ
ಪಟ್ಟಣ ವ್ಯಾಪಾರ ಸಮಿತಿಯನ್ನು ಮಾಡಿಕೊಂಡು ಆ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಈ ಸಮೀಕ್ಷೆಗಳಲ್ಲಿ ಬಂದಿರತಕ್ಕಂಥವರ ವಿವರಗಳನ್ನು ಇಟ್ಟುಕೊಂಡು ಅವರಿಗೆ ಐಡಿ ಕಾರ್ಡ್ ಅನ್ನು ಕೊಡುವಂಥದ್ದು ಮತ್ತು ಅವರಿಗೆ ಬೀದಿ ವ್ಯಾಪಾರ ವಲಯವನ್ನ ಮಾಡಿಕೊಡುವಂಥ ಕೆಲಸವನ್ನ ಸ್ಥಳೀಯ ಸಂಸ್ಥೆಗಳು ಮಾಡಬೇಕು ಅಂತ ಈ ಕಾನೂನು ಹೇಳ್ತದೆ. ಅದರ ಜೊತೆಯಲ್ಲೇ ನಾವೇನು ವ್ಯಾಪಾರ ಮಾಡಲಿಕ್ಕೆ ಕೂರುವಂಥ ವ್ಯವಸ್ಥೆ, ನಾನೊಬ್ಬ ಹಣ್ಣು ವ್ಯಾಪಾರಿ ಆದರೆ ನಾನು ಒಂದು ವಾರ ಬಿಟ್ಟು ನಾನು ಹೋಟೆಲ್ ಮಾಡಲಿಕ್ಕೆ ಆಗುವುದಿಲ್ಲ. ನಾನು ತಿಂಡಿ ವ್ಯಾಪಾರ ಮಾಡುವನಿದ್ರೆ ಒಂದು ವಾರ ಬಿಟ್ಟು ನಾನು ಹಣ್ಣು ವ್ಯಾಪಾರ ಮಾಡಲಿಕ್ಕೆ ಆಗುವುದಿಲ್ಲ. ಈ ಕಾನೂನು ಅದನ್ನು ಹೇಳ್ತದೆ. ಮತ್ತು ಕಾನೂನು ಮಾಡುವಂಥ ಸಂದರ್ಭದಲ್ಲಿ ನಾವು ವ್ಯಾಪಾರ ಮಾಡುವಂಥ ಜಾಗ, ನಾವು ವ್ಯಾಪಾರ ಮಾಡುವಂಥ ಪರಿಸರ ಅದು ಸಾರ್ವಜನಿಕರದ್ದಾಗಿರ್ತದೆ. ಅದು ನಮ್ಮ ತಲೆಯಲ್ಲಿ ಇರಬೇಕು. ಸಾರ್ವಜನಿಕರ ಜಾಗದಲ್ಲಿ ನಾವು ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕ ನಮ್ಮ ವ್ಯಾಪಾರಕ್ಕೆ ಎಷ್ಟು ಜಾಗ ಬೇಕು ಈ ಕಾನೂನು ಹೇಳ್ತದೆ. 4-6 ಅಡಿಯಲ್ಲಿ ವ್ಯಾಪಾರ ಮಾಡಬೇಕು ಅಂತ ಕಾನೂನು ಹೇಳ್ತದೆ. ಇವತ್ತು ಅದನ್ನು ಮೀರಿ ನಾವು ವ್ಯಾಪಾರ ಮಾಡುವಂಥದ್ದಿದ್ರೆ ಅದು ಕಾನೂನು ಮೀರಿರ್ತದೆ. ಆ ಸಂದರ್ಭದಲ್ಲಿ ಈ ಕಾಯ್ದೆಯಲ್ಲಿ ಬರ್ತಕ್ಕಂಥ ನಿಯಂತ್ರಣ ಏನನ್ನುವಂಥದ್ದು ಏನು ಶಬ್ದ ಏನಿದೆ ಅದು ನಮ್ಮನ್ನ ಕಂಟ್ರೋಲ್ ಮಾಡಲಿಕ್ಕೆ ಈ ವ್ಯವಸ್ಥೆ ಬರ್ತದೆ. ಹಾಗಾಗಿ ನಾವು ಮಾಡ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥ ಪರಿಸರ ಅಲ್ಲಿ ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ವ್ಯಾಪಾರವನ್ನ ಮಾಡಬೇಕು. ಉದಾಹರಣೆಗೆ ನಾವು ಅಲ್ಲಿ ಹಣ್ಣು ವ್ಯಾಪಾರ ಮಾಡುವವರಿದ್ರೆ, ತರಕಾರಿ ವ್ಯಾಪಾರ ಮಾಡುವವರಿದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಉಳಿದಿರ್ತಕ್ಕಂಥ ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಅದು ಕೊಳೆತರೆ ಅಲ್ಲಿ ಹಾಳಾಗ್ತದೆ. ಅಲ್ಲಿ ಅದು ಮರುದಿವಸ ಅದು ತ್ಯಾಜ್ಯವಾಗಿ ಮಾರ್ಪಾಡಾಗ್ತದೆ. ಅದರಿಂದ ಸಾರ್ವಜನಿಕರಿಗೆ ದುರ್ವಾಸನೆ ಬರ್ಬೋದು, ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ಬೋದು. ಆ ರೀತಿಯಲ್ಲಿ ನಾವು ಬಹಳ ಜಾಗೃತರಾಗಿರ್ಬೇಕು. ಸಣ್ಣ ತಿಂಡಿ ವ್ಯಾಪಾರ ಮಾಡ್ತಕ್ಕಂಥವ್ರು ಅಲ್ಲಿ ಶುಚಿತ್ವದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಈ ಕಾನೂನು ವ್ಯಾಪ್ತಿಯ ಈ ಕಾಯ್ದೆಯಲ್ಲಿ ಆಹಾರ ಮಾರಾಟಗಾರರಿಗೆ ವಿಶೇಷವಾದಂಥ ತರಬೇತಿಯನ್ನು ಕೊಡಬೇಕು ಅಂತ ಇದೆ. ಅವರಿಗೆ ತರಬೇತಿಯನ್ನು ಕೊಟ್ಟು ಆಹಾರವನ್ನು ಯಾವ ರೀತಿಯಲ್ಲಿ ರಸ್ತೆ ಬದಿಯಲ್ಲಿ ಮಾರಾಟ ಮಾಡಬೇಕನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಅವರಿಗೆ ತರಬೇತಿಯನ್ನು ಕೊಡಬೇಕನ್ನುವಂಥದ್ದನ್ನು ಕೂಡ ಇವತ್ತು ಈ ಕಾಯ್ದೆಯಲ್ಲಿ ಹೇಳ್ತದೆ. ಇವತ್ತು ಇಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ, ಈ ತಲಪಾಡಿ ಕೊಟ್ಟೆಕಾರು ಭಾಗದಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅವರು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಜಮಾಡಿಯಿಂದ ಹಿಡಿದು ತಲಪಾಡಿಯ ಟೋಲ್ ಗೇಟ್ ವರೆಗೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೆದ್ದಾರಿ ಬದಿಯಲ್ಲಿ ಎಲ್ಲರಿಗೆ ನೋಟಿಸ್ ಅನ್ನು ಕೊಟ್ಟರು. ಮೊದಲ ಭಾಗದಲ್ಲಿ ನಮ್ಮ ಮುಲ್ಕಿಯಿಂದ ಹಿಡ್ಕೊಂಡು ನಂತರವರೆಗಿನವರು ಎಲ್ಲರಿಗೆ ನೋಟಿಸ್ ಕೊಟ್ಟು ಬಂದರು, ಅಲ್ಲಿ ತೆರವುಗಳು ಮಾಡಿ ಅಂತೇಳಿ. ಅದು ಅವರು ತೆರವು ಮಾಡಿ ಅವರು ಎಲ್ಲಿ ಹೋಗಬೇಕೆನ್ನುವಂಥ ಪ್ರಶ್ನೆಗೆ ಇವರಲ್ಲಿ ಉತ್ತರ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎನ್ನುವಂಥದ್ದು ಯಾವುದೇ ರೀತಿ ಬೇರೆ ದೇಶದವರಿಗೆ ನಡೆಸ್ತಕ್ಕಂಥದ್ದಲ್ಲ. ನಮ್ಮ ದೇಶದ ಕಾನೂನಡಿಯಲ್ಲಿ ಬರ್ತಕ್ಕಂಥ ಒಂದು ಇಲಾಖೆ, ನಮ್ಮ ದೇಶದ ಸರ್ಕಾರವೇ ನಡೆಸ್ತಕ್ಕಂಥ ಒಂದು ಇಲಾಖೆ. ಅವರು ಅಲ್ಲಿ ಬೀದಿ ವ್ಯಾಪಾರ ಮಾಡುವಂಥವ್ರು ಯಾರು? ಈ ದೇಶದ ನಾಗರಿಕರು, ಆ ಪರಿಸರದ ಸ್ಥಳೀಯ ನಿವಾಸಿಗಳು. ಅವರ ಬದುಕುವ ಹಕ್ಕನ್ನ ಉಳಿಸ್ಕೊಳ್ಳಿಕ್ಕಾಗಿ ಅವರ ಅಲ್ಲಿ ವ್ಯಾಪಾರ ಮಾಡಿರ್ತಾರೆ. ಈ ಕಾನೂನು ಬರುವುದಕ್ಕಿಂತ ಮುಂಚಿತವಾಗಿ 1980ರಲ್ಲಿ ಇದೇ ರೀತಿಯಾಗಿ ಮುಂಬೈಯಲ್ಲಿ, ಮಹಾರಾಷ್ಟ್ರದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಅಲ್ಲಿನ ಸರ್ಕಾರ ಕಾರ್ಯಾಚರಣೆ ಮಾಡಿ ಅವರನ್ನು ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಅವರ ಬದುಕು ಹಕ್ಕಿನ ಮೇಲೆ ಯಾವುದೇ ರೀತಿಯ ದಾಳಿಗಳನ್ನು ಮಾಡಬಾರದು, ಅವರು ನಿಲ್ಲಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು. ಆ ಆದೇಶದ ಬಗ್ಗೆ ಬೇರೆ ಬೇರೆ ವ್ಯಾಖ್ಯಾನಗಳು, ಬೇರೆ ಬೇರೆ ಕೋರ್ಟ್ಗಳಲ್ಲಿ ಉಲ್ಲೇಖಗಳು, ಆ ವ್ಯಾಖ್ಯಾನಗಳು, ಚರ್ಚೆಗಳು ನಡೆದ ಮೇಲೆ 2014ರಲ್ಲಿ ಒಂದು ಕಾನೂನು ಬಂದಿರತಕ್ಕ. ಇದು ಸ್ಪಷ್ಟವಾಗಿ ಒಂದು ಬದುಕು ಹಕ್ಕಿನ ಮೇಲೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ದಾಳಿಯನ್ನು ನಡೆಸ್ತಾ ಇದ್ದಾರೆ, ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಬಹುಶಃ ಇದು ಏನೋ ವಿದೇಶದ ಒಂದು ರಸ್ತೆ ಅಂತ ಬಳಸ್ತಾರೆ ಗೊತ್ತಿಲ್ಲ, ಶ್ರೀಮಂತರು ಓಡಾಡುವಂಥ ರಸ್ತೆಗಳನ್ನು ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ ಗೊತ್ತಿಲ್ಲ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ನೀವು ಟೋಲನ್ನು ಸಂಗ್ರಹಿಸುವಂಥ ಈ ರಸ್ತೆ ಯಾವ ಸ್ಥಿತಿಯಲ್ಲಿದೆ, ಈ ರಸ್ತೆ ಯಾವ ಸ್ಥಿತಿಯಲ್ಲಿ ಇರಬೇಕಿತ್ತು, ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ಮೊದಲಿಗೆ ನಿಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ದೇಶಕರು ಅದನ್ನು ನೋಡಬೇಕು ಅಂತ ನಾನು ಹೇಳ್ತೀನಿ. ನಿಮ್ಮ ಟೋಲ್ ಗೇಟು ಇಲ್ಲಿ ತೆರೆದು ಅನೇಕ ವರ್ಷ ಆಯಿತು, ಜನರಿಂದ ಸುಲಿಗೆ ಮಾಡ್ತಾ ಇದ್ದೀವಿ, ಜನರ ಲೂಟಿ ಮಾಡ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಒಂದು ಟೋಲ್ ನೀತಿ ಅನ್ನುವಂಥದ್ದು ಅದು ಜನರ ಸುಲಿಗೆ ಮಾಡಿ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿ ನಿಮ್ಮ ಸರ್ವಿಸ್ ರಸ್ತೆಗಳು ಎಷ್ಟು ಇದೆ, ಅಲ್ಲಿ ಎಷ್ಟು ನಿಮ್ಮ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಎಷ್ಟು ಗುಂಡಿಗಳು ಬಿದ್ದಿದೆ, ಆ ಗುಂಡಿಗಳಲ್ಲಿ ಬಿದ್ದು ಸತ್ತವರೆಷ್ಟು, ಕೈಕಾಲು ಮುರಿದವರೆಷ್ಟು, ಅವರ ಮನೆಗಳಿಗೆ ಎಷ್ಟು ಪರಿಹಾರವನ್ನು ಕೊಟ್ಟಿದ್ದೀರಾ ಅನ್ನುವಂಥದ್ದನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಉತ್ತರ ಕೊಡಬೇಕು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನೋಟಿಸ್ ಕೊಟ್ಟಾಗ ಅವರಿಂದ ಪೊಲೀಸರು ಓಡಿ ಬರ್ತಾರೆ ಅವರಿಗೆ ರಕ್ಷಣೆ ಕೊಡಲಿಕ್ಕೆ, ನಮ್ಮನ್ನು ಎತ್ತಗಡಿ ಮಾಡಲಿಕ್ಕೆ.
ಈ ಪೊಲೀಸ್ನವರು ಯಾವತ್ತಾದ್ರೂ ರಾಷ್ಟ್ರೀಯ ಹೆದ್ದಾರಿಯ ಗುಂಡಿಗೆ ಬಿದ್ದು ಒಬ್ಬ ಸತ್ತಾಗ ಅವನ ಆ ಸಾಯಲಿಕ್ಕೆ ಕಾರಣರಾದಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಮೇಲೆ ಒಂದಾದ FIR ಅನ್ನ ಈ ಪೊಲೀಸ್ ಇಲಾಖೆಯವರು ಮಾಡುವಂತ ಧೈರ್ಯ ನಿಮಗೆ ಇದೆಯಾ? ಈ ಧೈರ್ಯ ಇತ್ತ ಯಾವತ್ತಾದ್ರೂ? ಇವತ್ತು ಬಡ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡ್ಲಿಕ್ಕೆ ಅವ್ರ ಜೊತೆ ಓಡೋಡಿ ಬರ್ತೀರಲ್ಲ ನೀವು. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಹೇಳ್ತಾ ಇದ್ದೇವೆ, ಇದು ಈ ರಾಷ್ಟ್ರೀಯ ಹೆದ್ದಾರಿಯ ಬದಿಗಳಲ್ಲಿ ವ್ಯಾಪಾರ ಮಾಡುವಂತ ಬೀದಿ ಬದಿ ವ್ಯಾಪಾರಿಗಳ ಅವರ ಹಕ್ಕಿನ ಮೇಲೆ ದಾಳಿ ಆದ್ರೆ, ಅವರ ಹಕ್ಕನ್ನು ನೀವು ಚ್ಯುತಿಗೊಳಿಸುವಂತ ಕೆಲಸ ಮಾಡಿದ್ರೆ, ಈ ಜಿಲ್ಲೆಯಲ್ಲಿ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನ ಒಟ್ಟುಗೂಡಿಸಿ ಒಂದು ದೊಡ್ಡದಾದಂತಹ ಹೋರಾಟವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ನಾವು ಮಾಡಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದೆ. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಹೋರಾಟಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ. ಇವತ್ತು ಬೀದಿ ಬದಿ ವ್ಯಾಪಾರದಲ್ಲಿ ಈ ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರು ಬಹುಶಃ ಇವತ್ತು ಅವರನ್ನು ನೀವು ತಕ್ಷಣಕ್ಕೆ ಬಂದು ನೋಟಿಸ್ ಕೊಟ್ಟು ಅವರನ್ನ ಎಬ್ಬಿಸುವಂತ ಕೆಲಸ ಮಾಡಬಹುದು. ಆದ್ರೆ ಇವತ್ತು ಅವರೆಲ್ಲರೂ ನಿಮ್ಗೆ ಸ್ಥಿತಿವಂತರಾಗಿ ಕಾಣಬಹುದು. ಬೀದಿ ಬದಿ ವ್ಯಾಪಾರಿಗಳು ಸ್ಥಿತಿವಂತರಾಗಿ ಮಾತ್ರ ಕಾಣುವುದಲ್ಲ, ಈ ದೇಶದ ಎಲ್ಲ ನಾಗರಿಕರು ಇವತ್ತು ಸ್ಥಿತಿವಂತರಾಗಿ ಕಾಣ್ತಾರೆ. ಯಾಕೆಂದ್ರೆ 50 ವರ್ಷದ ಹಿಂದೆ ಬಡತನದ ಸ್ವರೂಪ ಇವತ್ತು 2024ರಲ್ಲಿ ಜನರ ಬಡತನದ ಸ್ವರೂಪ ಬದಲಾಗಿದೆ. ಇವತ್ತು ಬಡತನ ಎನ್ನುವಂಥದ್ದು 50 ವರ್ಷದ ಹಿಂದೆ 3 ಹೊತ್ತು ಊಟ ಮಾಡ್ಲಿಕ್ಕೆ ಆಗದಿದ್ರೆ ಬಡತನ ಅಂತ ಕರಿತಾ ಇದ್ರು. ಮೈಪೂರ್ತಿ ಬಟ್ಟೆ ಆಗ್ಲಿಕ್ಕೆ ಸಾಧ್ಯ ಆಗದಿದ್ರೆ ಬಡತನ ಅಂತ ಕರಿತಾ ಇದ್ರು. ಇವತ್ತು ಬಡತನದ ಸ್ವರೂಪ ಬದಲಾಗಿದೆ. ಇವತ್ತು ಎಲ್ಲರೂ ಕೂಡ 3 ಅಲ್ಲ 5 ಹೊತ್ತು ಊಟ ಮಾಡ್ತಾರೆ, 5 ಹೊತ್ತು ತಿಂತಾರೆ. ಹೊಟ್ಟೆ ತುಂಬಾ ತಿಂತೀವಿ, ಮೈಗೆ ಬಟ್ಟೆ ದಿನಕ್ಕೆ 3-4 ಬಟ್ಟೆ ಬದಲಾಯಿಸಿ, ಆದರೂ ಬಡತನ ಇರ್ತದೆ. ಇವತ್ತಿನ ಬಡತನದ ಸ್ವರೂಪ ಬದಲಾಗಿದೆ. ಇವತ್ತು ಬಡತನ ಅನ್ನೋದು ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಿಸಲಿಕ್ಕೆ ಸಾಧ್ಯ ಆಗದಿದ್ರೆ ಅದು ಇವತ್ತಿನ ಬಡತನ. ನನ್ನ ಮಗ ನನ್ನಂತ ಬೀದಿ ವ್ಯಾಪಾರಿ ಆಗಬಾರ್ದು, ಅವನನ್ನು ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ನೋಡುವಂತ ಆಗಬೇಕು, ಸಮಾಜದ ಉನ್ನತ ಸ್ಥಾನದಲ್ಲಿ ಅವನಿಗೆ ಒಂದು ಕೆಲಸ ಸಿಗುವಂತಾಗಲಿ ಅಂತ ಬಯಸುವಂತ ತಂದೆ ತಾಯಿಗಳ ಕನಸುಗಳು ಇವತ್ತು ನನಸಾಗದೆ ಅದು ನುಚ್ಚುನೂರಾದ್ರೆ ಅಲ್ಲಿ ಬಡತನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಸಣ್ಣ ಮುಟ್ಟ ಕಾಯಿಲೆ ಬಂದ್ರೆ, ಇವತ್ತೊಂದು ಡೆಂಗ್ಯೂ ಮಲೇರಿಯಾ ರೋಗ ಬಂದು ಆಸ್ಪತ್ರೆಗೆ ದಾಖಲಾದ್ರೆ ಇವತ್ತು ಮಂಗಳೂರಿನ ಆಸ್ಪತ್ರೆಯ ಬಿಲ್ಲು 20 ರಿಂದ 25 ಸಾವಿರ 50 ಸಾವಿರ ಕಟ್ಟುವಂತ ಸಂದರ್ಭ. ಅದಕ್ಕಿಂತ ಸ್ವಲ್ಪ ಮಾರಕವಾದ ಕಾಯಿಲೆ ಬಂದ್ರೆ, ಕ್ಯಾನ್ಸರ್ ಅಥವಾ ಕಿಡ್ನಿ ಕಾಯಿಲೆಗಳು ಬಂದ್ರೆ ನಾವು ವಾಟ್ಸಪ್ ಅಲ್ಲಿ ಪ್ರತಿನಿತ್ಯ ನೋಡ್ತೀವಿ, ಇವನ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಕಿಡ್ನಿ ಇಲ್ಲ, ಕರ್ಲಿಲ್ಲ, ಇವನಿಗೆ ಸಹಾಯ ಮಾಡಿ ಅಂತ ಕೇಳುವಂತ ಪರಿಸ್ಥಿತಿ ಇದೆಯಲ್ಲ, ಅದು ಇವತ್ತಿನ ಬಡತನ. ಹಳೆಯದಾದ ಮನೆಯನ್ನ ಕೆಡವಿ ಒಂದು ಹಂಚಿನ ಮನೆ ಇವತ್ತು ನಾಳೆ ಬೀಳ್ತದೆ ನೋಡಿ, ಆಕಾಶವನ್ನು ನೋಡಿ ಮಲಗುವಾಗ ನನ್ನ ಮೈ ಮೇಲೆ ಬಿದ್ದರೆ ಸಾಯ್ತೀವಿ. ನೋಡಿದೀವಲ್ಲ ಮೊನ್ನೆ ಹುಣ್ಣೂರಿನಲ್ಲಿ ಒಂದು ಬಡವರು ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ, ಒಂದು ಯಾವ ರೀತಿ ಅಪಾಯಕಾರಿ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಒಂದು ಒಳ್ಳೆಯ ಮನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ, ಒಂದು ಸುಸ್ಥಿತಿಯಾದಂತಹ ಒಂದು ಮನೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಆಗದಿದ್ರೆ ಅದು ಇವತ್ತಿನ ಬಡತನ. ಒಂದು ಹೆಣ್ಮಗಳಿಗೆ ಪ್ರಾಯಕ್ಕೆ ಬೆಳೆದು ನಿಂತ ಒಂದು ಹೆಣ್ಮಗಳಿಗೆ ಮದುವೆ ಮಾಡಲಿಕ್ಕೆ ಸಾಧ್ಯ ಆಗದಿದ್ರೆ, ಅವರ ಮದುವೆಗಾಗಿ ಯಾರ ಹತ್ರ ಅದು ಬೇಡುವಂತ ಪರಿಸ್ಥಿತಿ ಬರ್ತದಲ್ಲ, ಅದು ಇವತ್ತಿನ ಬಡತನದ ಸ್ವರೂಪ ಬದಲಾಗಿದೆ. ಹಾಗಾಗಿ ನೀವು ಏಕಾಏಕಿ ಒಂದು ಬೀದಿ ವ್ಯಾಪಾರಿಗಳನ್ನ ಎಬ್ಬಿಸಿ ಹೋಗಿ ಅಂತ ಹೇಳಿದ್ರೆ ಅವರ ಬದುಕಿನ ಹಿಂದೆ ಅವರ ಹೊಟ್ಟೆಪಾಡಿನ ಜೊತೆಯಲ್ಲಿ ಈ ಎಲ್ಲ ಕಮಿಟ್ಮೆಂಟ್ಗಳಿವೆ. ಆ ಕಮಿಟ್ಮೆಂಟ್ಗಳನ್ನ ಯಾರು ಪೂರೈಸುದು? ಅವರ ಈ ಬೀದಿ ವ್ಯಾಪಾರದಿಂದ ಅವರು ಪೂರೈಸುದು. ಈ ಬೀದಿ ವ್ಯಾಪಾರದಿಂದಲೇ ಅವರ ಬದುಕನ್ನ ಕಟ್ಟುವಂತ. ಅವರು ವ್ಯಾಪಾರಕ್ಕಾಗಿ ಸಾಲವನ್ನ ಮಾಡಿರ್ತಾರೆ, ಸಾಲವನ್ನು ಸರ್ಕಾರವೇ ಕೊಟ್ಟಿದೆ. ಪ್ರಧಾನಮಂತ್ರಿಗಳ ಸ್ವಾನಿಧಿ ಆತ್ಮನಿರ್ಭರ ಸ್ವಾನಿಧಿ ಯೋಜನೆಯಡಿಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ನೀವು ಸಾಲವನ್ನ ಕೊಟ್ಟಿದ್ದೀರಿ. 10,000 ತೆಗೆದುಕೊಂಡಿದ್ದಾರೆ, 20,000 ಸಾಲ ಮಾಡಿದ್ದಾರೆ, 50,000 ಸಾಲ ಮಾಡಿದ್ದಾರೆ. ಆ ಸಾಲವನ್ನ ಕಟ್ಟುವಂಥದ್ದು ಇದೇ ಬೀದಿ ವ್ಯಾಪಾರ ಮಾಡಿಕೊಂಡು ಬೀದಿಯಲ್ಲಿ ನಿಂತ್ಕೊಂಡು ಬಿಸಿಲು ಮಳೆ ಚಳಿಗೆ ಮೈ ಒಡ್ಡಿ ಬೀದಿಯಲ್ಲಿ ನಿಂತು ಆ ಸಾಲವನ್ನ ಕಟ್ಟಬೇಕು. ಆ ಸಾಲವನ್ನ ಕಟ್ಟುವುದ್ರ ಜೊತೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಒಂದು ಒಳ್ಳೆಯ ಶಾಲೆಗೆ ಸೇರಿಸಿ ಆ ಶಾಲೆಯ ಫೀಸನ್ನ ಕಟ್ಟಬೇಕು. ಅವರಿಗೆ ಓಡಾಡ್ಲಿಕ್ಕೆ ಸಾಮಾನು ತರಲಿಕ್ಕೆ ಓಡಾಟ ಮಾಡಲಿಕ್ಕೆ ಒಂದು ಸ್ಕೂಟರ್ ಅನ್ನ ಖರೀದಿ ಮಾಡಿದ್ರೆ ಆ ಸ್ಕೂಟರ್ನ ಸಾಲವನ್ನ ಕಟ್ಟಬೇಕು. ಬಾಡಿಗೆ ಮನೆಯಲ್ಲಿದ್ದಾರೆ, ನೀವು ಬೀದಿ ವ್ಯಾಪಾರನವ್ರನ್ನ ಎತ್ತಂಗಡಿ ಮಾಡಿದ್ರೆ ಒಕ್ಕಲೆ ಬೀಸಿದ್ರೆ ಅವರ ಮನೆ ಬಾಡಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗದೆ ಅವರು ಬೀದಿಗೆ ಬರ್ತಾರೆ, ಕುಟುಂಬ ಬೀದಿಗೆ ಬರುವಂತ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ನಮ್ಮ CITUನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್ ಅವರು ಆಗಮಿಸಿದ್ದಾರೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟಕ್ಕೆ ಒಂದು ನಾಂದಿ ಹಾಡಿದವರು. 2011ರಲ್ಲಿ ಮಂಗಳೂರು ಮಹಾನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಟೈಗರ್ ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಸುಮಾರು 90 ದಿನಗಳಲ್ಲಿ 75 ದಿನ ನಿರಂತರವಾಗಿ ಹೋರಾಟ ಮಾಡಿ ಆ ಹೋರಾಟಕ್ಕೆ ನೇತೃತ್ವವನ್ನು ಕೊಟ್ಟಂತವರು ಈ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘಕ್ಕೆ
ಹುಟ್ಟನ್ನು ಕೊಟ್ಟಂತವರು ಸಂಸ್ಥಾಪಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಬಜಾಲ್ ಅವರು ಈ ಹೋರಾಟದ ಜೊತೆ ಆದರೆ ಖಂಡಿತವಾಗಿ ನಮ್ಮ ಹೋರಾಟಕ್ಕೆ ಒಂದು ಶಕ್ತಿ. ಅವರು ಆಗಮಿಸಿದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗಾಗಿ ನಮ್ಮ ಏಕಾಏಕಿ ಬಂದು ನಮ್ಮನ್ನು ಎಬ್ಬಿಸಿ ಆಚೆ ಹೋಗಿ ಅಂತ ಹೇಳಿದ್ರೆ ನಮ್ಮ ಎಲ್ಲ ಬದುಕುಗಳು ಇವತ್ತು ನುಚ್ಚಿನೂರು ಆಗುವಂತ ಸಾಧ್ಯತೆ. ಈ ಎಲ್ಲ ಬೆಳವಣಿಗೆಗಳನ್ನ ಕೂಡ ನಮ್ಮ ಸರ್ಕಾರ ಗಮನಿಸುತ್ತೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಜನಪ್ರತಿನಿಧಿಗಳು ಅದನ್ನು ಗಮನಿಸ್ತಾರೆ ಅಂತ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಚುನಾವಣೆ ಬಂದಾಗ ಅವರು ನಮ್ಮ ಹತ್ತಿರ ಬಂದಿದ್ದಾರೆ, ಎಲ್ಲ ಪಕ್ಷದವರು ನಮ್ಮ ಹತ್ತಿರ ಬಂದಿದ್ದಾರೆ, ನಮ್ಮ ಕೈ ಕುಲುಕಿದ್ದಾರೆ, ನಮ್ಮನ್ನು ಆಲಂಗಿಸಿದ್ದಾರೆ, ನಮ್ಮ ಭಾವನೆಗಳನ್ನ ಕೇಳಿದ್ದಾರೆ. ಆದರೆ ಚುನಾವಣೆ ಮುಗಿದ ಮೇಲೆ ನಮ್ಮ ಭಾವನೆಗಳು, ನಮ್ಮ ಕಷ್ಟಗಳು ಅವರಿಗೆ ಅರ್ಥ ಆಗದಿದ್ರೆ ಅರ್ಥ ಆಗುವಂತ ಭಾಷೆಯಲ್ಲಿ ನಾವು ಮಾತಾಡಬೇಕಾಗ್ತದೆ. ಜನಪ್ರತಿನಿಧಿಗಳಿಗೆ ಅರ್ಥ ಆಗುವಂತ ಭಾಷೆಯಲ್ಲಿ ಮಾತಾಡಬೇಕಾಗ್ತದೆ. ಚುನಾವಣೆ ಬರುವಂತ ಸಂದರ್ಭದಲ್ಲಿ ನಮಗೆ ಧರ್ಮ ಮುಂದೆ ಬರ್ತದೆ. ಚುನಾವಣೆ ಬರುವಂತ ಸಂದರ್ಭದಲ್ಲಿ ಜಾತಿಗಳು ಮಾತಾಡ್ತದೆ. ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹಣ ಕಾಂಚನ ಮಾತಾಡ್ತದೆ. ಇವತ್ತು ಚುನಾವಣೆ ಮುಗಿದ ಮೇಲೆ ನಮ್ಮ ಕಣ್ಣೀರು ಮಾತಾಡಬಾರ್ದು. ನಮ್ಮ ಕಣ್ಣೀರಿನ ಮುಂದೆ ಅವರು ಮಾತಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಪ್ರತಿಯೊಂದು ಬೀದಿ ಬದಿ ವ್ಯಾಪಾರಸ್ಥರ ಭಾವನೆಗಳು ಈ ಜನಪ್ರತಿನಿಧಿಗಳಿಗೆ ಅರ್ಥ ಆಗಬೇಕು. ಇವತ್ತು ನಾನು ಹೇಳ್ತಕ್ಕಂಥ ಮಾತುಗಳು ಬಹುಶಃ ಇವತ್ತು ಬೀದಿ ವ್ಯಾಪಾರಿ ಬಂಧುಗಳು ಕಳೆದ ಒಂದು ವಾರದಿಂದ ವ್ಯಾಪಾರ ಮಾಡದೆ ಇವತ್ತು ಎಷ್ಟು ಕುಸಿದು ಹೋಗಿದ್ದಾರೆ ಅಂತ ನನಗೆ ಅರ್ಥ ಆಗ್ತದೆ. ನಿಮ್ಮ ಭಾವನೆಗಳು ಯಾವ ರೀತಿಯಲ್ಲಿ ಕುಸಿದು ಹೋಗ್ತಾ ಹೋಗಿದ್ದೀರಿ, ನಮಗೆ ಮುಂದೆ ಯಾವುದೇ ರೀತಿಯ ಆಶಾ ಕಿರಣಗಳು ಕಾಣದೆ ಹೋಗಿದೆ, ನಮ್ಮ ಬದುಕು ನುಚ್ಚುನೂರಾಗಿದೆ. ಮಾಧ್ಯಮದ ಮುಂದೆ ಮಾತಾಡುವಂತ ಬೀದಿ ವ್ಯಾಪಾರಿಗಳು ಕಣ್ಣೀರು ಹಾಕಿದ್ದನ್ನು ನಾನು ಗಮನಿಸಿದ್ದೇನೆ. ಬಹುಶಃ ಅವರ ಭಾವನೆಗಳು ನೀವು ಯಾರು ಕೂಡ ಹೆದರಬೇಕಾಗಿಲ್ಲ, ನೀವು ಧೃತಿಗೆಡಬೇಕಾಗಿಲ್ಲ, ನೀವು ಯಾರು ಕೂಡ ಕಣ್ಣೀರಾಗಬೇಕಾಗಿಲ್ಲ. ಇದು ನಾವು ಭಾರತದ ನೆಲದಲ್ಲಿದ್ದೇವೆ. ಭಾರತದಲ್ಲಿ ಇನ್ನೂ ಕೂಡ ದೇಶದ ಸಂವಿಧಾನ ಕಾನೂನು ಜೀವಂತವಾಗಿರುವವರೆಗೆ ಯಾರು ಕೂಡ ಭಯಪಡಬೇಕಾಗಿಲ್ಲ. ನಿಮ್ಮ ಬದುಕು ಹಕ್ಕನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಸೇರಿ ಮಾಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡಬೇಕು, ನಮಗೆ ಒಳ್ಳೆಯ ಬದುಕನ್ನು ನಾವು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗಬೇಕು. ಯಾರು ಕೂಡ ನೀವು ಧೃತಿಗೆಡಬೇಕಾಗಿಲ್ಲ. ನಿಮ್ ಜೊತೆ ಇಡೀ ಸಮಾಜ ನಿಲ್ತದೆ. ಸುನೀಲ್ ಕುಮಾರ್ ಬಜಾಲ್ ಅವರು ಬಂದಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಟೈಗರ್ ಕಾರ್ಯಾಚರಣೆ ಮತ್ತೆ ಮಾಡ್ತೀವಿ ಎನ್ನುವಂತದ್ದನ್ನ ಮತ್ತೆ ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಮೇಯರ್ ಅವರು. ನಾನು ಇಲ್ಲಿ ಅವರಿಗೆ ಉತ್ತರ ಕೊಡುವಂತ ಜಾಗ ಅಲ್ಲ, ಅವರಿಗೆ ಅವರ ನೆಲದಲ್ಲಿ ನಿಂತು ನಾನು ಉತ್ತರ ಕೊಡ್ತೀನಿ. ಆದ್ರೆ ಟೈಗರ್ ಕಾರ್ಯಾಚರಣೆ ಅನ್ನುವಂಥದ್ದು, ಟೈಗರ್ ಅನ್ನುವಂಥದ್ದು ಏನು? ಟೈಗರ್ ಅನ್ನೋದು ಹುಲಿಯನ್ನ ಬಿಟ್ಟು ನೀವು ನಮ್ಮನ್ನ ಕಾರ್ಯಾಚರಣೆ ಮಾಡಲಿಕ್ಕೆ, ಅದು ಒಂದು ಮನುಷ್ಯತ್ವ ಇರುವಂತವರು, ಮಾನವೀಯತೆ ಇರುವಂತವರು ಟೈಗರ್ ಅನ್ನ ಜನರ ಮುಂದೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಟೈಗರ್ ಅನ್ನುವಂಥದ್ದು ಅದೊಂದು ಯಾವುದು ನಮ್ಮ ಮೇಲೆ ದಾಳಿ ಮಾಡುವಂತ ಒಂದು ಕ್ರೂರ ಪ್ರಾಣಿಯಾಗಿ ನಮಗೆ ಕಾಣಬಹುದು. ಅದೊಂದು ನಮ್ಮ ಮೇಲೆ ದಾಳಿ ಮಾಡುವಾಗ ನಮಗೆ ರಕ್ಷಣೆ ಇಲ್ಲದಂತ ಆಗಬಹುದು. ಆ ಟೈಗರ್ ಹೆಸರನ್ನ ಇಟ್ಕೊಂಡು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಬಂದ್ರೆ ನಾವು ಸುಮ್ಮನೆ ಇರುವುದಿಲ್ಲ. ಇವತ್ತು ಟೈಗರ್ಗಳು ಬೇರೆ ಬೇರೆ ಮುಖವನ್ನು ಇಟ್ಕೊಂಡು ಬಂದಿರ್ತಕ್ಕಂಥ, ಟೈಗರ್ನ ಮುಖವಾಡ ಇಟ್ಕೊಂಡು ನೀವು ಬಂದಿರಬಹುದು. ಅವತ್ತು ಇದೇ ಸುನೀಲ್ ಕುಮಾರ್ ಬಜಾಲ್ ಅವರ ನೇತೃತ್ವದಲ್ಲಿ ಆ ಟೈಗರ್ ಕಾರ್ಯಾಚರಣೆ ನಾವು ಸೋಲಿಸಿದ್ದೇವೆ. ಜನರನ್ನು ಅಲ್ಲಿ ಕೂರಿಸಿದ್ದೇವೆ. ವ್ಯಾಪಾರ ಮಾಡಿದ್ದಾರೆ. ಕೊರೋನಾ ಬಂತು, ನೋಟು ಬ್ಯಾನ್ ಆಯ್ತು, ಬೀದಿ ವ್ಯಾಪಾರಿಗಳ ಸಂಖ್ಯೆ ಜಾಸ್ತಿ ಆಯ್ತು. ನೋಟು ಬ್ಯಾನ್ ನಂತರ ಅದೆಷ್ಟು ಜನ ಬೀದಿ ವ್ಯಾಪಾರಿಗಳ ಸಂಖ್ಯೆ ಜಾಸ್ತಿ ಆಯ್ತು ನಮ್ಮ ಲೆಕ್ಕ ಇದೆ. 2011ರಲ್ಲಿ ಇದ್ದ ಲೆಕ್ಕ 2016 ಬರುವಾಗ ಎಷ್ಟಾಯ್ತು? 2016ರಲ್ಲಿ ಇದ್ದವರು 2021ಕ್ಕೆ ಕೋವಿಡ್ ಕಾಲ ಮುಗಿದಾಗ ಎಷ್ಟು ಜನ ಬೀದಿಗೆ ಬಂದ್ರು? ಇದೇ ನಮ್ಮ ತಲಪಾಡಿಯಿಂದ ಹಿಡಿದು ನಂತೂರ್ವರೆಗೆ ಎಷ್ಟು ಜನ ಬೀದಿ ವ್ಯಾಪಾರಿಗಳು ಜಾಸ್ತಿ ಆದರು? ಯಾವ ಕಾರಣಕ್ಕೆ ಆಯ್ತು? ಎಷ್ಟು ಜನ ವಿದೇಶದಿಂದ ವಾಪಸ್ ಬಂದು ಬೀದಿಯಲ್ಲಿ ನಿಂತು ವ್ಯಾಪಾರ ಮಾಡ್ಲಿಕ್ಕೆ ಆರಂಭ ಆಯಿತು? ಯಾವ ಕಾರಣಕ್ಕಾಗಿ? ಈ ದೇಶದ ತಪ್ಪು ಆರ್ಥಿಕ ನೀತಿಗಳಿಂದಾಗಿ ಅದೆಷ್ಟೋ ಜನ ಉದ್ಯೋಗವನ್ನ ಕಳ್ಕೊಂಡ್ರು. ಅದೆಷ್ಟೋ ಜನ ವಿದ್ಯಾವಂತರಿಗೆ ಅವರ ವಿದ್ಯೆಗೆ ಪೂರಕವಾಗಿರ್ತಕ್ಕಂಥ ಉದ್ಯೋಗ ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಅವರು ಬೀದಿಗೆ ಬಂದರು. ಇವತ್ತು ಬೀದಿ ಬದಿ ವ್ಯಾಪಾರಸ್ಥರ ಸಂಖ್ಯೆ ಇಡೀ ದೇಶದಲ್ಲಿ 5 ಕೋಟಿಯಷ್ಟು ಜಾಸ್ತಿ ಆಗಿದೆ. 5 ಕೋಟಿಯಷ್ಟು ಬೀದಿ ವ್ಯಾಪಾರಿಗಳಿದ್ದಾರೆ. ಅವರನ್ನು ಅವಲಂಬಿಸಿರ್ತಕ್ಕಂಥ ಕುಟುಂಬ 10-20 ಕೋಟಿ ಜನ ಬೀದಿ ವ್ಯಾಪಾರಿಗಳಿದ್ದಾರೆ. ಇವತ್ತು ನಮ್ಮ ಹಕ್ಕನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಇವತ್ತು ಯಾರು ಕೂಡ ಧೃತಿಗೆಡಬೇಡಿ. ನೀವು ಇವತ್ತು ಕಾನೂನು ನಿಮ್ಮ ಪರವಾಗಿ ನಿಲ್ತದೆ. ಯಾರು ಕೂಡ ಕಣ್ಣೀರಾಗಬೇಕಾಗಿಲ್ಲ. ನಿಮ್ ಜೊತೆ ಈ ಸಂಘ ನಿಲ್ತದೆ, ಈ ಸಮಾಜ ನಿಲ್ತದೆ. ನಾನು ಅದೇ ಹೇಳಲಿಕ್ಕೆ ನಾನು ಬಂದಂಥದ್ದು. ಮಂಗಳೂರು ಮಹಾನಗರದಲ್ಲಿ 75 ದಿನ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಕೇವಲ ಬೀದಿ ವ್ಯಾಪಾರಿಗಳು ಮಾತ್ರ ಹೋರಾಟ ಮಾಡಿರ್ತಕ್ಕಂಥದ್ದಲ್ಲ, ಅವರ ಪರವಾಗಿರ್ತಕ್ಕಂಥ ಇಡೀ ಸಮಾಜ ಅವರ ಬೆನ್ನ ಹಿಂದೆ ನಿಂತ ಕಾರಣಕ್ಕಾಗಿ ಆ ಹೋರಾಟವನ್ನು ನಮಗೆ ಯಶಸ್ವಿ ಮಾಡಲಿಕ್ಕೆ ಇವತ್ತಿನವರೆಗೆ ಕೊಂಡೋಗ್ಲಿಕ್ಕೆ ಸಾಧ್ಯ ಆಯ್ತು. ಇವತ್ತು ಕೂಡ ಮಂಗಳೂರಿನಲ್ಲಿ ಬೀದಿ ವ್ಯಾಪಾರಿಗಳು ಇವತ್ತು 3 ಹೊತ್ತು
ನೆಮ್ಮದಿಯಿಂದ ಊಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಹೋರಾಟದ ಮೂಲಕ ಸಾಧ್ಯ ಇದೆ ಅಂತ ಹೇಳಿ ಬಹಳ ಧೈರ್ಯವಾಗಿ ನಾವು ಹೇಳ್ತೇವೆ, ಬಹಳ ಹೆಮ್ಮೆಯಿಂದ ಹೇಳ್ತೇವೆ. ಇವತ್ತು ಇಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದೇವೆ. ನಿಮ್ಮ ಪರವಾಗಿ ಬಹಳ ದೃಢತೆಯಿಂದ, ಬಹಳ ಶಕ್ತಿಯುತವಾಗಿ ಮತ್ತು ಬಹಳ ಬದ್ಧತೆಯಿಂದ ನಿಮ್ಮ ಜೊತೆ ನಿಲ್ತೀವಿ ಅನ್ನುವಂತ ಭರವಸೆಯನ್ನು ಇವತ್ತು ನಾವು ಕೊಡ್ತೀವಿ. ಬಹಳಷ್ಟು ಸಂದರ್ಭದಲ್ಲಿ ನಾವು ಅನೇಕ ಪೊಲೀಸರ ಜೊತೆಯಲ್ಲಿ ಸಂಘರ್ಷ ಮಾಡಬೇಕಾಗಿ ಬಂದಿದೆ. ಪಾಲಿಕೆಯ ಜೊತೆಯಲ್ಲಿ, ನಗರ ಸಭೆಗಳ ಜೊತೆಯಲ್ಲಿ, ಪುರಸಭೆಗಳ ಜೊತೆಯಲ್ಲಿ ನಾವು ಸಂಘರ್ಷ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮೇಲೆ ಪೊಲೀಸ್ ಕೇಸುಗಳು ಬಿದ್ದಿವೆ. ನಾವು ಜೈಲಿಗೆ ಹೋಗುವಂತ ಸಂದರ್ಭವು ಸೃಷ್ಟಿಯಾಗಿದೆ. ಆದರೆ ಯಾವತ್ತೂ ಕೂಡ ನಿಮ್ಮ ಹೋರಾಟದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಇವತ್ತು ನಿಮಗೆ ನಾವು ಇಲ್ಲಿ ಹೇಳ್ತಕ್ಕಂಥದ್ದು, ಇವತ್ತು ಚುನಾವಣೆ ಬರುವಂತ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಹಕ್ಕುಗಳ ಬಗ್ಗೆ ಚರ್ಚೆಗಳಾಗಬೇಕು. ಬೀದಿ ವ್ಯಾಪಾರಿಗಳಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡದೆ ಅಲ್ಲಿಂದ ಎತ್ತಂಗಡಿ ಮಾಡಬಾರ್ದು ಎನ್ನುವಂಥದ್ದನ್ನ ನಮ್ಮ ಜನಪ್ರತಿನಿಧಿಗಳು ಧೈರ್ಯವಾಗಿ ಹೇಳಬೇಕು. ನಮ್ಮ ಜನಪ್ರತಿನಿಧಿಗಳು ಧೈರ್ಯವಾಗಿ ಮಾತಾಡಬೇಕು. ಈ ಕ್ಷೇತ್ರದ ಶಾಸಕರು, ಈ ಕ್ಷೇತ್ರದ ಸಂಸದರು, ಈ ಕ್ಷೇತ್ರವನ್ನು ಪ್ರತಿಷ್ಠಕ್ಕಂತ ಜನಪ್ರತಿನಿಧಿಗಳು ಧೈರ್ಯವಾಗಿ, ಸುರೇಖಾ ಮೇಡಮ್ ಇವತ್ತು ಬಂದಿದ್ದಾರೆ ಜನಪ್ರತಿನಿಧಿ ಆಗಿದ್ದಂಥವ್ರು, ಆ ರೀತಿಯಲ್ಲಿ ನಮ್ಮ ಜೊತೆ ನಿಲ್ಲುವಂತವ್ರು ಬರಬೇಕು. ಆ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ನಿಲ್ತೇವೆ, ದೃಢವಾಗಿ ನಾವು ನಿಲ್ತೇವೆ ಎನ್ನುವಂಥದ್ದನ್ನ ಬಹಳ ಪ್ರಜ್ಞಾಪೂರ್ವಕವಾಗಿ ಹೇಳುವಂತವ್ರು ನಮ್ಮ ಜೊತೆ ಬರಬೇಕು. ಇವತ್ತು ನಮ್ಮ ಕಷ್ಟಗಳು ಅರ್ಥ ಆಗಬೇಕು. ಇವತ್ತು ನಾವು ದುಡಿಯುವಂತ ಸಮಯ, ನಾವು ಕೆಲಸ ಮಾಡುವಂತ ಜಾಗ, ಬಿಸಿಲಿಗೆ, ಮಳೆಗೆ, ಗಾಳಿಗೆ ನಿಂತು ವ್ಯಾಪಾರ ಮಾಡ್ತಕ್ಕಂಥವರನ್ನ ಕೇಳೋರು ಯಾರು ಇಲ್ಲ ಅನ್ನೋದು ಬಹಳ ಬೇಸರ ಆಗ್ತದೆ, ಬಹಳ ನೋವಾಗ್ತದೆ. ತಲಪಾಡಿಯಿಂದ ನಮಗೆ ಕರೆ ಮಾಡುವಾಗ ತಲಪಾಡಿಯಲ್ಲಿ ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ, ಬಹಳ ಜನಪರವಾಗಿರುವಂತವ್ರು ಹೇಳುತ್ತವ್ರು ಇದ್ದಾರೆ, ಬಹಳ ಜನಪರವಾಗಿರ್ತಕ್ಕಂಥವ್ರು, ಜನಪ್ರಿಯವಾಗಿರ್ತಕ್ಕಂಥವ್ರು. ಯಾಕೆ ಈ ಬೀದಿ ವ್ಯಾಪಾರಸ್ಥರ ರಕ್ಷಣೆ ಬರುವುದಿಲ್ಲ ಅನ್ನುವಂಥದ್ದು ಬಹಳ ನೋವಾಗ್ತದೆ. ಅವರು ನಮ್ಮ ಬಳಿ ಬಂದು ನೀವು ಹೋರಾಟ ಮಾಡಿ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರ್ದಿತ್ತು. ಅವರವರ ಪರವಾಗಿ ನಿಲ್ಬೇಕಿತ್ತು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಿವಿಯನ್ನು ಅವರು ಹಿಂಡಬೇಕಿತ್ತು. ಪೊಲೀಸರಿಗೆ ಅವರು ಸರಿಯಾದ ರೀತಿಯ ಕಾನೂನಿನ ಮಾಹಿತಿಯನ್ನು ಅವರು ಕೊಡಬೇಕಾಗಿತ್ತು. ಬಹಳ ವಿಷಾದದ ಸಂಗತಿ ಏನಂತ ಹೇಳಿದ್ರೆ, ಎಲ್ಲದಕ್ಕೂ ಕೂಡ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ಪಡಿಬೇಕಾದ್ರೆ ಸ್ವಾತಂತ್ರ್ಯದ ನಂತರವೂ ಕೂಡ ಈ ದೇಶದಲ್ಲಿ ಹೋರಾಟ ಮಾಡಿ ಎಲ್ಲವನ್ನ ಗಳಿಸಬೇಕನ್ನುವಂತ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದು ಬಹಳ ಖೇದ ಅನಿಸ್ತಾ ಇತ್ತು. ಏನಾಗಲಿ, ಇವತ್ತು ನಾವೆಲ್ಲರೂ ಸಂಘಟಿತರಾಗುವಂತ ಒಂದು ತೀರ್ಮಾನವನ್ನ ಮಾಡಿದ್ವಿ. ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ಸರಿಯಾದ ಎಚ್ಚರಿಕೆಯನ್ನು ಕೊಡುವಂತ ಒಂದು ತೀರ್ಮಾನವನ್ನ ಮಾಡಿದ್ದೇವೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇವತ್ತು ಯಾವ ಒಂದು ಬೀದಿ ಬದಿ ವ್ಯಾಪಾರಿಯ ಒಂದು ಸಣ್ಣ ಒಂದು ಅವರ ಯಾವುದೇ ಒಂದು ಸಾಸಿವೆಯಷ್ಟು ಅವರಿಗೆ ತೊಂದರೆಯನ್ನ ಮಾಡಿದ್ರೆ, ಬೀದಿ ಬದಿ ವ್ಯಾಪಾರಸ್ಥರು ನಾವು ಬಹಳ ಎಚ್ಚರಿಕೆಯನ್ನ, ಬಹಳ ಗಟ್ಟಿಯಾದ ಎಚ್ಚರಿಕೆಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಕೊಡ್ತಾ ಇದ್ದೇವೆ. ಯಾವುದೇ ವ್ಯಾಪಾರಿಗೆ ಪರ್ಯಾಯ ವ್ಯವಸ್ಥೆ ಆಗದೆ, ಅವರಿಗೆ ಬದುಕು ಹಕ್ಕನ ಉಲ್ಲಂಘನೆ ಮಾಡದೆ ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕನ್ನುವಂತ ಒಂದು ಎಚ್ಚರಿಕೆಯನ್ನೇ ಕೊಡ್ತಾ ಇದೆ. ನಮಗೆ ಗೊತ್ತಿದೆ, ನಿಮ್ಮ ವಿರುದ್ಧ ನಾವು ಸೆಣಸಾಡಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ನಾವು ಸೆಣಸಾಡಿ ಸುರತ್ಕಲ್ ಟೋಲ್ ಗೇಟ್ ಅನ್ನ ತೆರವು ಮಾಡಿದಂತ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥವ್ರು ನಾವು. ಹಾಗಾಗಿ ನಿಮ್ಮ ವಿರುದ್ಧ ಸಂಘರ್ಷ ಮಾಡಿ ನಮಗೆ ಅನುಭವ ಇದೆ. ನಿಮ್ಮ ಜೊತೆ ನಾವು ಗುದ್ದಾಡಿದ್ದೇವೆ. ನಿಮ್ಮ ಜೊತೆ ಸುರತ್ಕಲ್ ಟೋಲ್ ಗೇಟ್ ನ ಅಕ್ಕಪಕ್ಕದಲ್ಲಿ ನಿಮ್ಮ ಹೈವೇ ನೆಕ್ಸ್ಟ್ ಕೆಫೆಟೇರಿಯಾ ಬಂದಾಗ ಅದರ ವಿರುದ್ಧ ನಿಂತಿದ್ದೇವೆ. ನೀವು ಇಲ್ಲಿ ಮಾಡುವಂತ ಹುನ್ನಾರವು ಕೂಡ ಅದೇ. ನಿಮ್ಮ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರ್ತಕ್ಕಂಥ ಬಡವರನ್ನ ಎಬ್ಬಿಸಿ ಯಾವುದೋ ಒಂದು ಶ್ರೀಮಂತರಿಗೆ ಆ ಜಾಗವನ್ನ ಗುತ್ತಿಗೆ ಕೊಟ್ಟು ನೀವು ಅದರಿಂದ ಲಾಭ ಪಡೆಯುವಂತ ಕೆಲಸವನ್ನ ಮಾಡಬೇಕು. ಇವತ್ತು ಇಲ್ಲಿರ್ತಕ್ಕಂಥ ಒಂದೊಂದು ಬೀದಿ ವ್ಯಾಪಾರಿ ಆ ಬೀದಿಯ ಮೇಲೆ ನಿಂತು, ಹೆದ್ದಾರಿಯ ಮೇಲೆ ನಿಂತು ವ್ಯಾಪಾರ ಮಾಡಿದ್ರೆ ಅದರಿಂದ ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ ಪುಣ್ಯ ಬರಬಹುದು. ಅವರಿಗೆ ತೊಂದರೆ ಕೊಟ್ಟರೆ ಅದರ ಶಾಪ ನಿಮ್ಮ ಕುಟುಂಬದವರಿಗೆ ಬರಬಾರದು. ಒಂದು ಬೀದಿ ವ್ಯಾಪಾರಿಯ ಕಣ್ಣೀರು ಈ ಭೂಮಿಗೆ ಬಿದ್ದರೆ ಅದರ ಶಾಪವನ್ನ ನೀವು ಎದುರಿಸಬೇಕಾಗಬಹುದು. ಮಂಗಳೂರು ಮಹಾನಗರ ಪಾಲಿಕೆಯ ಅದೆಷ್ಟು ಅಧಿಕಾರಿಗಳಿಗೆ ಬಡ ಬೀದಿ ವ್ಯಾಪಾರಿಗಳ ಶಾಪ ಅನೇಕ ಜನರಿಗೆ ಅದು ತಟ್ಟಿದೆ. ಆ ಶಾಪವನ್ನ, ಬಡವರ ಶಾಪ ನಿಮಗೆ ಬೇಡ. ಬಡವರ ಶಾಪ, ಬಡವರ ಕಣ್ಣೀರಿನ ಶಾಪ ಖಂಡಿತ ನಿಮಗೆ ಬೇಡ. ಅವರ ಮಕ್ಕಳ ವಿದ್ಯಾಭ್ಯಾಸದ, ಅವರ ವಯಸ್ಸಾದ ತಂದೆ ತಾಯಿಯರಿಗೆ ಔಷಧಿಯನ್ನು ಕೊಡ್ಲಿಕ್ಕೆ ದುಡಿತಾ ಇದ್ದಾರೆ, ಮನೆ ಬಾಡಿಗೆ ಕಟ್ಟಲಿಕ್ಕೆ ದುಡಿತಾ ಇದ್ದಾರೆ, ಮಕ್ಕಳನ್ನ ಓದಿಸ್ಲಿಕ್ಕೆ ದುಡಿತಾ ಇದ್ದಾರೆ. ಅವರಿಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡಬಾರದು. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇವತ್ತು ಹೋಗಿ, ನೀವು ನಮ್ಮ ದಕ್ಷಿಣ ಕನ್ನಡದ ಗಡಿ ಭಾಗವನ್ನು ದಾಟಿ ಮುಂದೆ ಹೋಗಿ, ಇಲ್ಲೇ ಇದ್ದೀವಲ್ಲ ನಾವು, ಹೋಗಿ ಕೇರಳದ ತಿರುವನಂತಪುರಂವರೆಗೆ ಹೋಗಿ, ಎಷ್ಟು ತಟ್ಟಿಗಡಗಳಿದೆ ರಸ್ತೆ ಬದಿಯ, ಎಷ್ಟು ದೊಡ್ಡ ತಟ್ಟಿಗಡಗಳು. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ನಮ್ಮ ದಕ್ಷಿಣ ಕನ್ನಡವನ್ನ ಎಂಟ್ರಿ ಆದ ನಂತರ ಯಾರಿಗೂ ಕೂಡ ಒಂದೊಟ್ಟು ರಾತ್ರಿ 10 ಗಂಟೆ ನಂತರ ಒಂದು ಬೊಟ್ಟು ನೀರು ಕೂಡ ಸಿಗುವುದಿಲ್ಲ, ಒಂದು ಹನಿ ನೀರು ಕೂಡ ಸಿಗುವುದಿಲ್ಲ ಮಂಗಳೂರಿನಲ್ಲಿ. ನೀವು ಕೇರಳಕ್ಕೆ ಹೋದ್ರೆ ಅಲ್ಲಿಂದ ತಿರುವನಂತಪುರವರೆಗೆ ನಿಮಗೆ ರಾತ್ರಿ ಎಷ್ಟು ಹೊತ್ತಿಗೆ ಬೇಕಾದರೂ ಚಹಾ ಕುಡಿತೀರೋ, ನೀರು ಕುಡಿತೀರೋ, ನೀವು ಆಹಾರ ತಿಂತಿರೋ, ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಬೀದಿ ವ್ಯಾಪಾರಿಗಳು ಕೊಡ್ತಾರೆ. ಬೀದಿ ವ್ಯಾಪಾರಿಗಳಿಂದಾಗಿ ಇವತ್ತು ಇಡೀ ಅವರ ಕೇರಳ ಆ ರಾಷ್ಟ್ರೀಯ ಹೆದ್ದಾರಿ ಬದಿ ಸಮೃದ್ಧವಾಗಿ, ಜನತೆ ದಾರಿ ತಪ್ಪಿ ಬಂದವರಿಗೆ ದಾರಿ ಹೇಳುವಂಥವ್ರು ಯಾರಂತ ಹೇಳಿದ್ರೆ ಬೀದಿ ವ್ಯಾಪಾರಿಗಳು.
ಆ ಬೀದಿ ವ್ಯಾಪಾರಿಗಳನ್ನು ನೀವು ಹೆದ್ದಾರಿ ಬದಿಯಿಂದ ಎಬ್ಬಿಸಿ ನೀವು ಯಾವ ಸಾಧನೆಯನ್ನ ಮಾಡಲಿಕ್ಕೆ ಹೋಗಿದ್ದೀರಿ ಅಂತ ಗೊತ್ತಿಲ್ಲ. ಇವತ್ತು ಮಂಗಳೂರು ನಗರ ಅಂತ ಹೇಳುವಂಥದ್ದು, ಇವತ್ತು ದಕ್ಷಿಣ ಕನ್ನಡ ಹೇಳುವಂಥದ್ದು ಇವತ್ತು ಡೆಡ್ಲಿ ಸಿಟಿ ಆಗಿದೆ ಅಂತ ಹೇಳಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಅವರು ಮೊನ್ನೆ ಬಂದಾಗ ಹೇಳಿ. ಡೆಡ್ಲಿ ಸಿಟಿ ಮಂಗಳೂರು. ಯಾಕೆ? 6 ಗಂಟೆ 7 ಗಂಟೆ ನಂತರ ಅಂಗಡಿಗಳು ಬಂದ್ ಆಗ್ತದೆ, 8 ಗಂಟೆ ನಂತರ ಬೀದಿಯಲ್ಲಿ ಯಾವುದೂ ಇಲ್ಲ, 9 10 ಗಂಟೆ ನಂತರ ಹೋಟ್ಲಲ್ಲಿ ಫುಡ್ ಸಹ ಸಿಗುವುದಿಲ್ಲ, ಮತ್ತೆ ಬೆಳಿಗ್ಗೆ 6 ಗಂಟೆವರೆಗೆ ಯಾವುದೂ ಇಲ್ಲ ಇಲ್ಲಿ. ಆದರೆ ಇಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿವೆ, ದೊಡ್ಡ ದೊಡ್ಡ ಮಾಲ್ಗಳಿವೆ. ಆದರೆ ಸಿಟಿಯನ್ನ 6 ಗಂಟೆ 7 ಗಂಟೆಗೆ 8 ಗಂಟೆಗೆ ಮುಚ್ಚುವಂತ ಒಂದು ಪರಿಸ್ಥಿತಿಗೆ ಯಾರು ಕಾರಣ ಅಂತ ಹೇಳಿ ಸ್ವಲ್ಪ ಅವರು ಆಲೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ. ಹೆದ್ದಾರಿ ಬದಿಯಲ್ಲಿ ಬೀದಿ ಬದಿ ವ್ಯಾಪಾರಿಗೆ ಅವಕಾಶ ಕೊಡಿ. ಬೆಂಗಳೂರಿಗೆ ಹೋಗ್ತೀವಲ್ಲ ನಾವು, ಬೆಂಗಳೂರು ಹೋದಾಗ ಯಾವುದೋ ಒಂದು ಬಸ್ಸು ಒಂದು ರಸ್ತೆ ಬದಿಯಲ್ಲಿ ನಿಲ್ತದೆ, ದೊಡ್ಡ ದೊಡ್ಡ ಹೋಟ್ಲುಗಳು ಓಪನ್ ಇರ್ತದೆ ಹೆದ್ದಾರಿ ಬದಿ. ಯಾಕೆ ನಮ್ಮ ಮಂಗಳೂರಿನಲ್ಲಿ ಇರುವುದಿಲ್ಲ? ಯಾಕೆ ಇರೋದಿಲ್ಲ? ಮೈಸೂರು ಕಡೆ ಹೋಗಬೇಕಾದ್ರೆ ಇದೆ, ನಮ್ಮ ರಾಜ್ಯದಲ್ಲಿ ಅಲ್ಲ ಇದೆ, ಯಾಕೆ ಹೋಗೋದಿಲ್ಲ? ಇವತ್ತು ಅಲಿಖಿತವಾಗಿರ್ತಕ್ಕಂಥ ಒಂದು ಕಾನೂನನ್ನ ಇವತ್ತು ಬಡವರ ಮೇಲೆ, ಜನರ ಮೇಲೆ ಏರ್ತಕ್ಕಂಥ ಕೆಲಸ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಅದು ನಿಲ್ಲಲಿಕ್ಕೆ ಸಾಧ್ಯ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಪ್ರತಿ 24 ಗಂಟೆ ಕೂಡ ವ್ಯಾಪಾರ ಮಾಡಲಿಕ್ಕೆ ಬಡ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಸಿಗಬೇಕು. ಈ ತಲಪಾಡಿಯಿಂದ ಹಿಡಿದು ನಮ್ಮ ನಂತೂರುವರೆಗಿನ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವರನ್ನ ಸಮೀಕ್ಷೆ ಮಾಡಿ ಅವರಿಗೆ ಗುರುತಿನ ಚೀಟಿಯನ್ನ ಸರ್ಕಾರ ಕೊಡಬೇಕು. ಅವರಿಗೆ ವ್ಯಾಪಾರ ವಲಯವನ್ನು ನೀವು ಮಾಡಬೇಕು. ಬೀದಿ ವ್ಯಾಪಾರ ವಲಯವನ್ನು ಮಾಡಬೇಕಾದ್ರೆ ಅವರನ್ನು ಅಲ್ಲಿಂದ ಎತ್ತಂಗಡಿ ಮಾಡಬೇಕಾದ್ರೆ ಪರ್ಯಾಯ ಜಾಗವನ್ನು ಕೊಡಬೇಕು. ಪರ್ಯಾಯ ಜಾಗ ಅಂತ ಹೇಳಿದ್ರೆ ಇಲ್ಲಿಂದ ಎಬ್ಬಿಸಿ ಗುಡ್ಡೆ ಮೇಲೆ ಹಾಕುದಲ್ಲ, ಯಾವುದೋ ಕಾಡ್ನೊಳಗೆ ಕೊಂಡೋಗಿ ಬೀದಿ ವ್ಯಾಪಾರವನ್ನು ಹಾಕಲಿಕ್ಕೆ ಆಗುದಿಲ್ಲ. ಬೀದಿ ವ್ಯಾಪಾರ ಎಲ್ಲಿ ಇರ್ತಕ್ಕಂಥದ್ದು? ಬೀದಿ ವ್ಯಾಪಾರ ಇರ್ತಕ್ಕಂಥದ್ದು ಜನ ಸೇರುವ ಜಾಗದಲ್ಲಿ. ಜನ ಸೇರುವ ಜಾಗದಲ್ಲೇ ಬೀದಿ ವ್ಯಾಪಾರಕ್ಕೆ ವಲಯಗಳನ್ನು ನಿರ್ಮಾಣ ಮಾಡಬೇಕು. ಜನ ಇಲ್ಲದಂತಹ ಜಾಗದಲ್ಲಿ ವ್ಯಾಪಾರ ಆಗುದಿಲ್ಲ. ಒಂದು ದೊಡ್ಡ ಮೈದಾನದ ಬದಿಯಲ್ಲಿ, ಇಲ್ಲೇ ಚರ್ಚಿನ ಮೈದಾನ ಇದೆ, ಇಲ್ಲಿ ಯಾರು ಬೀದಿ ವ್ಯಾಪಾರಿಗಳಿಲ್ಲ. ಇಲ್ಲಿ ಒಂದು ನಾಳೆ ಒಂದು ಜಾತ್ರೆ ಆಗಲಿ, ಇಲ್ಲೊಂದು ಉತ್ಸವ ಆಗಲಿ, ಬೀದಿ ವ್ಯಾಪಾರಿಗಳು ತನ್ನಿಂದಾನಾಗಿ ಬರ್ತಾರೆ. ಜನ ಎಲ್ಲಿ ಸೇರ್ತಾರೆ ಅಲ್ಲಿ ಬೀದಿ ವ್ಯಾಪಾರ ಆರಂಭ ಆಗ್ತದೆ. ಜನ ಎಲ್ಲಿ ಇಲ್ಲ ಅಲ್ಲಿ ಬೀದಿ ವ್ಯಾಪಾರ ಇರುವುದಿಲ್ಲ. ಹಾಗಾಗಿ ಪರ್ಯಾಯ ವ್ಯವಸ್ಥೆ ಮಾಡುವಂತಹ ಸಂದರ್ಭದಲ್ಲಿ ಜನ ಸೇರುವಂತಹ ಜಾಗದಲ್ಲಿ ಬೀದಿ ವ್ಯಾಪಾರವನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡಬೇಕು. ಎಲ್ಲ ಬೀದಿ ಬದಿ ವ್ಯಾಪಾರಿಗಳನ್ನ ಸಮೀಕ್ಷೆ ನಡೆಸಿ ಅವರಿಗೆ ಗುರುತಿನ ಚೀಟಿಯನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕಾರ್ಯಾಚರಣೆಯನ್ನ ಕೂಡಲೇ ನಿಲ್ಲಿಸಬೇಕು. ನಮ್ಮ ಜನಪ್ರತಿನಿಧಿಗಳು ಮೌನವನ್ನು ಮುರಿದು ಬಡ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸುತ್ತಾ, ನಿಮ್ಮೆಲ್ಲರಿಗೂ ವಿಶ್ವಾಸ ಇರಲಿ, ಈ ಹೋರಾಟದ ಜೊತೆಯಲ್ಲಿ ವಿಶ್ವಾಸ ಇರಲಿ. ಖಂಡಿತವಾಗಿ ನಾವು ಮುನ್ನಡೆಯೋಣ. ಎಂಥ ಬಲಿಷ್ಠ ಬಲಾಢ್ಯ ಶಕ್ತಿಗಳ ವಿರುದ್ಧ ನಮ್ಮ ಬದುಕು ಹಕ್ಕಿನ ಹೋರಾಟದಲ್ಲಿ ನೀವೆಲ್ಲರೂ ಐಕ್ಯತೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಂಕ್ವಿಲಾಬ್ ಜಿಂದಾಬಾದ್. ಇರುವಂತಹ ಸುನಿಲ್ ಕುಮಾರ್ ಬಜಾಲ್, CATU ಪ್ರಧಾನ ಕಾರ್ಯದರ್ಶಿ, ದಕ್ಷಿಣ ಕನ್ನಡ, ಈ ಸಮಾವೇಶದ ಪರವಾಗಿ ಒಂದೆರಡು ಹಿತನುಡಿಗಳನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಬೀದಿ ಬದಿ ವ್ಯಾಪಾರಸ್ಥರನ್ನ ಒಂದು ಸಮಾವೇಶ ಈ ಬಾಗಡು ನಡಪುನಂಚಿನ ಸಂದರ್ಭಡು ಉಪಸ್ಥಿತರುಪುನಂಚಿನ ಎಂಗ್ಲ ಸಂಘದ ಗೌರವ ಅಧ್ಯಕ್ಷರಾಯಿನಂಚಿನ BK ಇಮ್ತಿಯಾಜ್ರೆ, ಅವೇ ರೀತಿ ಈ ಭಾಗದ ಒಂದು ಜನಪ್ರಿಯವಾಯಿನಂಚಿನ ಜನಪ್ರತಿನಿಧಿ ಆದಿತ್ತಿನ ಸುರೇಖಾ ಚಂದ್ರಾಸ್ ಮೇಡಮ್ರೆ, ಅವೇ ರೀತಿಯನ್ನ ವಿದ್ಯಾರ್ಥಿ ಜೀವನದ ಒಡನಾಡಿ ಯಶುಕುಮಾರ್ ಪಕ್ಕಳ ಅಂಚನೆ ಮೂಲ ಸೇರ್ದಿನ ಎನ್ನ ಪ್ರೀತಿದ ಬೀದಿ ಬದಿ ವ್ಯಾಪಾರಸ್ಥರ ಬಂಧುಲೆ ಒಂದು ನಮ್ಮನಿ ಸಮಾವೇಶ ಅಂದು ಸೇರ್ದ ಒಂದು ಸಮಾವೇಶತ್ತು ನಮ್ಮ ಬದುಕನ್ನ ನಾಶ ಮಲ್ಪೆರ ಪಿದಾಡ್ದಿನ ಜನಕ್ಲಿಗೆ ಒಂದು ಎಚ್ಚರಿಕೆದ ಕರೆಗಂಟೆ ಅದೇ ನಮ್ಮ ಕೊಡ್ತಿನ ಅಂಚಿನ ಒಂದು ಪ್ರತಿಭಟನಾ ಸಭೆ ಬಂದ್ಯಾನು ನಿಗ್ಲೆ ಪಣೊಂದಿಲ್ಲ ದಯವಣ್ಣಗ ಎಂಗ್ಲೆ ಬೇತೆ ಬೇಲೆ ಜನ ಮುಳ್ ಸೇರ್ದಿನ ಹತ್ತತೆ ಅದೇ ನಮ್ಮ ಬದುಕನ್ನು ಏತು ಲಗಡಿ ದೆಪ್ಪೆರ ತೂವೊಂದು ತುಲೆ ಇನ್ನು ಎಂಚಿನನೇ ವಿಚಾರ ಬರಡಿ ಸುರೂಕು ದಾಳಿ ಮನ್ಪುನು ಬೀದಿ ಬದಿ ವ್ಯಾಪಾರ ನನ್ನ ಧರ್ಮಗೂ ದಿಕ್ಕುವತ್ತೆ ನಮ್ಮ ರೋಡ್ ಸೈಡ್ ಉಪ್ಪುವ ಅಕ್ಲೆಗೆ ಬೇತೆಗಳ ಮಲಮಲ್ಲಕ್ಲ ತಾಂಟರ ತಂಕಜ್ಜಿ ಅಕುಲ್ ತಾಂಟು ನಮಡ ಬಜ್ಜಿ ಪಾಪದಕುಲ್ ನಮ್ಮ ಬದುಕಿಗೆ ಬೋಡಾದೆ ನಮ್ಮ ಬಂಜಿದ ಬಡವಗೋಸ್ಕರ ನಮ್ಮ ರೋಡ್ ಸೈಡ್ ಬೇರೆ ಮಂತದ್ದು ನಮ್ಮ ಬದುಕೊಂದುಲ್ಲ ನಮ್ಮ ಮಿತ್ತು ನಿಕ್ಕಳು ಮೂರನೇ ತುಯ್ಯರ ನಮ್ಮ ದೇಶದ ಒಂಜಿ ಮೂಜಿ ಕರಾಳ ಕಾನೂನು ಬತ್ತನು ಕಾನೂನು ಅವರು ಜಾರಿಯಾದ ಪಂಡದು ಪಿರಮಗಳು ತೂನಾಗ ಡೆಲ್ಲಿದ ಬೀದಿ ಬದಿ ವ್ಯಾಪಾರಿಗೆ ಕೇಸ್ ಮಾಡ್ದಿರು ಮುಕ್ಲೆ ಕಾಡು ಹೊತ್ತು ನೆಲಕಾಕೋಚ ಮುಕ್ಲೇನು ಎಂಚಿನ ಒಂಜಿ ಅನ್ಯಾಯ ತುಲೆ ಸುರೂಕು ಕೇಸ್ ಮಾಡ್ದಂಕ್ ಮುಕ್ಲೆಗ ಮಲಮಲ್ಲ ಕೋಟ್ಯಾಧಿಪತಿನಕುಲು ಕಣ್ಣುಗ ಈತ ಅನ್ಯಾಯ ಮಲ್ಪುನಗ ಅಕ್ಲೇನು ದಾಳ ಮಲ್ಪೇರಲ್ಲ ಮುಕ್ಲೆಗ ಆಪುಚಿ ನಮ್ಮ ಮಿತ್ತು ದಾಳಿ ಮಲ್ಪೆ ಮುಲ್ಪಲ ತುಲೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಕ್ಕಲು ಮಲ್ಪುನ ಅನ್ಯಾಯ ಎತ್ತು ಒಂಜಾರ್ ಅಡ್ಡ
ಮುಕ್ಕುಲು ಮಲ್ಪೊಡಿತಿನ ಬೇಲೆನೆ ఆయన ಅಡಿಕೆಬಾರ್ದು ಕುತ್ತ ಕುಲೊಂದೇರು ಏರು ಮುಕ್ಲ ಪೌರುಷ ಏರ್ಡ ಬಡಪಾಯಿ ನಮಡ ಬೀದಿ ಬದಿ ವ್ಯಾಪಾರಸ್ಥೆ ಅದೇ ನಮ್ಮತ್ತಿಗೆ ದಾನೆ ಮುಗ್ಲ ಇಲ್ಲದ ಜಾಲ್ಡ್ಬೋದು ನಮ್ಮ ಬೇರೆ ಮಲ್ತಿನ ಅದೇ ಅವಳು ಮಲ್ತೀನಿ ನಮ್ಮ ಅದನ್ನ ಮುಗ್ಲ ಎಕರೆಗಟ್ಲೆ ಜಾಗೆ ಮುಗ್ಲ ಪಿತ್ರಾಜಿತ ಆಸ್ತಿ ಅವಳು ಬೋದು ನಮ್ಮ ಬೇರೆ ಮಲ್ತಿನ ನಮ್ಮ ಏರಿಯಾಗಳ ಉಪದ್ರಜ ಅಂದಿಲಕ್ಕ ನಮ್ಮ ಒಂಜಿ 4 ಜನಕ್ಕೆ 10 ಜನಕ್ಕೆ ಸಹಾಯ ಮಲ್ಪೆರಗೋಸ್ಕರ ಬೀದಿ ಬದಿ ವ್ಯಾಪಾರ ಮಂತದಿ ಜನಕ್ಲೆಗೆ ನಮ್ಮ ಹೆಲ್ಪ್ ಮಲ್ಪೆರ ಪುಣವು ಅಂದ ಬೀದಿ ಬದಿ ವ್ಯಾಪಾರ ಅಪರಾಧ ಅತ್ತೆ ಬೀದಿ ಬದಿ ವ್ಯಾಪಾರ ನಮ್ಮ ಒಂಜಿ ಪ್ರಾಮಾಣಿಕವಾದ ಬದುಕು ಸಾಗಣೆ ಮಂತೊಂದು ಈ ಸರ್ಕಾರಕ್ಕೆ ಈ ಸಮಾಜಕ್ಕೆ ಭಾರಿ ಮಲ್ಲ ರೀತಿ ನಮ್ಮ ಸಹಾಯ ಮಲ್ಪುವ ಗೊತ್ತುಂಡ ಖಾಲಿ ಬೇರೆ ನತ್ತು ನಮ್ಮ ಏರು ಬಂದ ಸುರು ಗೊತ್ತುಬೋಡು ನಮ್ಮ ಫಸ್ಟ್ ಅರ್ಥ ಮಲ್ಪೋಡು ನಿಕ್ಲೇನ ನಿಕ್ಕುಲ ಅರ್ಥ ಮಲ್ಪೋಡು ಬೀದಿ ಬದಿ ವ್ಯಾಪಾರ ಬಂಡ ದಾದ ಎಂಚಿನ ಬೀದಿ ಬದಿ ವ್ಯಾಪಾರ ಇನಿ ನಿಕ್ಕುಲು ಮಲ್ತೊಂದುಳ್ಳರು ಯಾನ್ ತುಯ್ ಎಕಾಡ್ದಿಂಚ BK ಇಮ್ತಿಯಾಜ್ ಪಾಟರ್ನ ತುಯ್ಯ ಎಲ್ಲೆಲ್ಲಿ ಪ್ರಯದ ಜವನಿಯರು ಬಂಡ ಏರಿ ಈ ದೇಶ ಕಟ್ಟೋಡ ಇನ್ನ ಜವನಿಯರು ಈ ದೇಶದ ಭವಿಷ್ಯ ಜವನಿಯರು ಅವ ದಾಯ ಜವನಿಯರಿನಿ ಈ ಬೀದಿ ಬದಿ ವ್ಯಾಪಾರ ಉಳ್ಳರಿ ಅತ್ತ ನಮ್ಮ ಹಿರಿಯಕ್ಕುಳ್ಳರಿ ಪಾಪ ಎಂಚೆಂಚಿನ ಕಷ್ಟ ಬರ್ತದೆ ಸಂಸಾರ ಸಾಗಿಸದೆ ಬಡ ಜೋಕ್ಲಿನ ಸಾಂಕದೆ ಕಷ್ಟ ಬರ್ತದೆ ಇನ್ನು ಇವತ್ತು ಮಸ್ತ್ ವರ್ಷ ಬೇರೆ ಮಂತಿನಕ್ಳುಳ್ಳೆ ನಮ್ಮ ಅಪ್ಪನಕ್ಳುಳ್ಳೇರು ಅಕ್ಕನಕ್ಳುಳ್ಳೇರು ಪಾಪ ಈ ಬೇರೆ ಮಂತ್ ನಂಬುದು ನಮ್ಮ ಈ ಸಮಾಜಡೆ ಬದುಕೊಂದುಲ್ಲ ಅಪ್ಪ ದಾನೆ ನಮ್ಮ ಸರಕಾರಕ್ಕೆ ಪರೋಕ್ಷವಾಗಿ ನಂಚಿನ ಸಹಾಯ ಮಲ್ತೊಂದುಲ್ಲ ಗೊತ್ತುಂಡೆ ಎಂಜಿನ ಸಹಾಯ ನಮ್ಮ ನಿಕ್ಲೊಂದು ಕ್ಷಣ ಯೋಚನೆ ಅನ್ಪುಳೆ ನಿಕ್ಲಂಚಿನ ಈತೆಲ್ಲ ತಲಪಾಡಿ ಪನ್ಪಿನ ಈತೆಲ್ಲ ಊರುಡು ಅದ ಈ ಸುತ್ತಮುತ್ತ ಜಾಗೇಡು ಈತು ಸಂಖ್ಯದ ಬೀದಿ ಬದಿ ವ್ಯಾಪಾರಿನಕಲು ಬೇರೆ ಮಲ್ಪುರಂದಾಂಡ ಭಾರತ ದೇಶಡೆ ನಿಕ್ಲಂಚಿನ 5 ಕೋಟಿ ಜನ ಬೇರೆ ಮಂತೊಂದುಳ್ಳೆ 5 ಕೋಟಿ ಜನ ಅಪ್ಪ 5 ಕೋಟಿ ಜನ ಬೇರೆ ಬುಡ್ಕ ಮುಗಳು ಬದುಕೇರ ಬುಡ್ಪು ಜನತೆ ಬುಡ್ಕ ಪೂರ್ತಿ ಇಲ್ಲಡೆ ಕುಳ್ಳುಗ ನಾನೇ ಅಪ್ಪ ನಮ್ಮ ನಿರುದ್ಯೋಗಿನ ಕ್ಲಾಪ ಅದೇ ನಿರುದ್ಯೋಗಿನ ಕ್ಲಾಪ ಈ ನಿರುದ್ಯೋಗಿನ ಕ್ಲಾಪ ಪಟ್ಟಿಗೆ ನಮ್ಮ 5 ಕೋಟಿ ಜನ ಸೇರುವ ಅಪ್ಪಗ ಇನಿ ಈ ಸಮಾಜಕ್ಕೆ ಏತ್ ಮಲ್ಲ ಕಂಟ ಕಾಂಡೆ ಏತ್ ಮಲ್ಲ ತೊಂದರೆ ಆಂಡೆ ಸರ್ಕಾರಕ್ಕೆ ಏತ್ ಮಲ್ಲ ಇತ್ತೇನೆ ತೂಂದುಲ್ಲ ನಿರುದ್ಯೋಗ ಸಮಸ್ಯೆ ಪೆಡಂಭೂತವಾದೆ ಇನಿ ನಮ್ಮ ಸಮಾಜ ದುಡ್ಡುಂಡು ಅನುಭವಿಸೋದಿಲ್ಲ ಅವ ಅಂಚಿನ ಸಂದರ್ಭಡೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥೆ ನಿಕ್ಲ ಉಲ್ಲ ಇಡ್ಲೊಲ್ಲರಿ ಎಡ್ಡೆಡ್ಡ ಕಲ್ತಿನಕಲು PUC ಡಿಗ್ರಿ ಡಬಲ್ ಗ್ರಾಜುಯೇಟ್ ಆತಿನಕಲು ಉಳ್ಳರಿ ಇಜ್ಜರ ಬೀದಿ ಬದಿ ವ್ಯಾಪಾರ ನಕಲು ಉಳ್ಳರು ಅವಾಗ ಆತ ಕಲ್ತದೆ ಎಲ್ಲದಾನಿಗೆ ಜೀವನ ಮಲ್ಪೋಡು ಬಂದಾಗ ಅಕೇರಿಗೆ ನಮ್ಮ ರೋಡ್ ಸೈಡ್ ಬೇರೆ ಮಂತದೆ ನಮ್ಮ ಬದುಕೊಂದುಲ್ಲ ಇನಿ ನಿರುದ್ಯೋಗಿ ಅಥವಾ ನಿರುದ್ಯೋಗಿಗಳಿಗೆ ಪಟ್ಟಿ ಹಿಡಿದ ಪೆದೇ ಬರ್ತದೆ ನಮ್ಮ ಕಾರಣವಿತ್ತೆ ನಮ್ಮ ಸ್ವಂತ ಬದುಕಿ ನಮ್ಮ ರೂಪಣೆ ಮಲ್ಪನ ಮುಖಾಂತರ ಸರಕಾರಕ್ಕೆ ಸಹಾಯ ಮಲ್ತೊಂದುಲ್ಲ ನಿಜ ಸರಕಾರಕ್ಕೆ ಸಹಾಯ ಮಲ್ತ ನಮ್ಮ ಅಪ್ಪ ಸರ್ಕಾರ ನಮ್ಮನೆಂಚ ತೂಡು ಬೀದಿ ಬದಿ ವ್ಯಾಪಾರಗಳ ಎಂಚ ತೂಡು ತೂವೊಂದು ಉಳ್ಳೆರ ಏತ್ ನಮ್ಮನೊಂಜಿ ಚಲ್ಲ ಮಲ್ತೊಂದುಲ್ಲರಿ ನಮ್ಮ ಬದುಕನ್ನು ನಾಶ ಮಲ್ತೊಂದುಲ್ಲರಿ ಇನ್ನು ತೂವೊಂದಿಚ್ಚೆ ಆತ ಮಾತ್ರ ಅತ್ತೆ ಇನ್ನು ಬೀದಿ ಬದಿ ವ್ಯಾಪಾರಿ ಒಂಜಿ ಜನ ಒಂಜಿ ವ್ಯಕ್ತಿ ಬೇರೆ ಮಲ್ತಂಡ ಐತ ಪಿರವಡಿ ಏಜ್ಜಂತ ಬದುಕೊಂಡು ಕನಿಷ್ಠ 4 ಜನ ಇಜ್ಜ ಪಡೆದ ಜೋಕುಲು ಬಂದು 4 ಜನ ಇಜ್ಜರೆ ಅಪ್ಪಗ 5 ಕೋಟಿ ಅತ್ತೆ ಏತ್ ಜನ ದ ಬದುಕಿ ಈ ಬೀದಿ ಬದಿ ವ್ಯಾಪಾರದ ಮಿತ್ತುಂಡು ಅಪ್ಪ ಇಂಚಿನ ಒಂಜಿ ಪ್ರಾಮಾಣಿಕವಾದ ಕಷ್ಟದ ಬೆನ್ಪುನ ಜನಕ್ಕಲ್ನ ಮಿತ್ತೆ ಮುಕ್ಕುಲೆಂಜಿನೆ ಇನಿ ಸವಾರಿ ಮಲ್ತೊಂದುಲ್ಲರಿ ದಾಳಿ ಮಲ್ತೊಂದುಲ್ಲರಿ ಕನ್ನಡ ನೆಟ್ಟರಿಜ್ಜನಿಲಕ ಮುಕ್ಕಲು ಮಲ್ತೊಂದುಲ್ಲರಿ ಅಪಗ ನಮ್ಮ ಮಲ್ಪುನ ಅಪರಾಧನ ನಮ್ಮ ಸರಿಯಾಯಿನ ಸಾಧಿರುಲ್ಲ ಇನಿ ಬೀದಿ ಬದಿ ವ್ಯಾಪಾರ ಬನ್ಪಿ ನಾವು ಕೇವಲ ತಲಪಾಡು ಪುನತ್ತೆ ತೊಕ್ಕುಡು ಬೇಂಡೆ ಪುನತ್ತೆ ಕುಡ್ಲಾಡು ಪುನತ್ತೆ ಇನಿ ಜಗತ್ತದ ವಾ ದೇಶಗೂ ಪೋಯಲ್ದಲ್ಲ ಬೀದಿ ಬದಿ ವ್ಯಾಪಾರ ಉಂಡು ಮಾತುಗಳಿಟ್ಲುಂಡು ಜಾಗತಿಕವಾದ ನಿಕ್ಲೆಗೆ ಸ್ಟ್ರೀಟ್ ವೆಂಡರ್ಸ್ ನಿಗಳು ಗೂಗಲ್ ಸರ್ಚ್ ಮಾಡ್ತಿಂಡ ಬರ್ಬಿಡು ಸ್ಟ್ರೀಟ್ ವೆಂಡರ್ಸ್ ಬಂದು ಮಾತ್ರ ಜಗತ್ತದ ಮೂಲೆ ಮೂಲೆಡುಂಡು ಯಾನೊಂಜಿ 15 ವರ್ಷ ತುಂಬು ವೆನಿಜುವೆಲಾ ದೇಶಕ್ಕೆ ಹೋದಿತ್ತೆ ಲ್ಯಾಟಿನ್ ಅಮೆರಿಕಾ ಆಯ್ತ ರಾಜಧಾನಿ ಕಾರಕಸ್ ಆ ಕಾರಕಸ್ ರಾಜಧಾನಿ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಾರ್ಥಿ ಯುವಜನ ಸಮಾವೇಶ ನಡೆದಿತ್ತದೆ ಭಾರತ ದೇಶದ ಪ್ರತಿನಿಧಿ ಅದು ಯಾನ್ ಹೋದಿತ್ತೆ ಅವಳು ಆ ಅಂಚಿನ ಸ್ಥಿತಿ ಬೀದಿ ಬದಿ ವ್ಯಾಪಾರ ಇತ್ತೇನೆ ಬೀದಿ ಬದಿ ವ್ಯಾಪಾರ
ನಮ್ಮ ಇಂಡಿಯಾದಕ್ಕೂ ಬೊಂಬೈ ಡಿತ್ತಿನಕ್ಕೂ ಅವಳು ಪೋದು ಜೀವನ ಮಲ್ತೊಂದುಲೇರಿ ಕಾಲಿ 2 ಗಂಟೆದ ಬೇರ ಎಂಜಿನ ಈ ಮಧ್ಯಾಹ್ನದ ಪೊರ್ತುಡು ಇಲ್ಲಡ ತಯಾರು ಮಂತೆ ಕಣಪೇರಿ 16 ಗಂಟೆಗೆ ಈ ರೋಲ್ ಚಿಕನ್ ರೋಲ್ ಅತ್ತನ್ನ ಅಂಚಿನ ತಿಂಡಿ ಈ ರೋಲ್ ಮಂದಿ ಬರ್ಪುಣತೆ ಅವೇನು ಕಂತದ್ದು 16 ಗಂಟೆ 2 ಗಂಟೆದ ಮುಗಿಯುಂಡು ಆತೆ 2 ಗಂಟೆದ ಬೇರ ಏತು ಶೋಕ್ ಮಲ್ತೇರು ಪೋಯ್ ಆ ಪೊಂಜವು ಆ 2 ಗಂಟೆ ಬೇರೆ ಮಂತದ್ದು 2 ಪೊಣ್ಣು ಜೋಕ್ಲೇನು ಸಾಂಕುಂಡು ತೂಲೆ ನಿಗಳು ಬೇತು ವಾಳೆ ಪೊರೆ ಇನ್ನು ನಮ್ಮ ಭಾರತ ದೇಶದ ಮಲ್ಲ ಸಿಟಿಗಳೇನು ತೂಲೆ ಬೀದಿ ಬದಿ ವ್ಯಾಪಾರ ಉಂಡು ಅವ ಇನಿ ಬೀದಿ ಬದಿ ವ್ಯಾಪಾರ ಉಪ್ಪೆರ ಬಲ್ಲಿ ಬಂಡ ಮುಕ್ಳು ಏರು ಐಕ್ ವ್ಯವಸ್ಥೆ ಮಲ್ಪುಡ ಇನಿ ಬೀದಿ ಬದಿ ವ್ಯಾಪಾರ ನಕ್ಲೆಗೆ ಕಾನೂನು ಇಜ್ಜಂಡೆ ಅಕ್ಲು ಬೋಡೈನಪ್ಪ ದಾಳಿ ಮಲ್ಪುಂಡು ಬೇತೆ ರೀತಿಯ ದೌರ್ಜನ್ಯನ ಮಲ್ಪುಂಡು ನಮ್ಮ ತುಯ್ಯ ಅಂಚಿನ ಸಂದರ್ಭಡೆ ಈ ದೇಶಡೆ ಕಾನೂನು ಪಂದ ಆಯ್ಲಿ ನಮ್ಮ ಹೋರಾಟದೇ ಬೀದಿ ಬದಿ ವ್ಯಾಪಾರಸ್ಥರನ್ನ ಕುಲೆ ಸಂಘ ಕಟ್ಟದೆ ಲಡಾಯಿ ಮಾಡ್ತದೆ ಈ ವ್ಯವಸ್ಥೆದ ವಿರುದ್ಧ ಹೋರಾಟ ಮಾಡ್ತದೆ ಕಾನೂನು ಆಯ್ಲಿ ಎಂಕುಲು 2019 ಕುಡ್ಲಾಡೆ ಯಾನ್ ಇಮ್ತಿಯಾಜ್ ಮಾತ ಬೀದಿ ಬದಿ ವ್ಯಾಪಾರ ನಕ್ಲಿನ ಸಂಘ ಕಟ್ಟ್ಯ ದಯ ಸಂಘ ಕಟ್ಟಿನಿ ಇತ ನಮಲ ಎಂಚ ಬತ್ತೀನಿ ಸುರೇಖಾ ಮೇಡಮ್ ಇತ್ತ ಕುಲ್ನಾ ಬಂದಿರ್ ಮುಕ್ಕುಲು ಇತ್ತೆತ್ತು ಒಂತ ಮಸ್ತು ವರ್ಷೋಡು ತುಂಬೆ ಸಂಘ ಕಟ್ಟುದೋಡು ಮುಕ್ಕುಲು ಅಪ್ಪಗೆ ನಮ್ಮ ಎಂಚಿನೇಕೆ ಸಂಘ ದಾದಾಪು ನಾ ಬಣಂದಿತ್ತ ಇತ್ತೆ ಸಂಘ ಬೋಡುಂದಾತನು ದಯಗೆ ನಮ್ಮ ಅಂಚಿನ ಬಡವರಿಗೆ ಕಷ್ಟ ಜೀವಿನಕ್ಲೆಗೆ ನಮ್ಮ ಸಂಘಟನೆ ಹೋರಾಟನೆ ನಮ್ಮ ಅಸ್ತ್ರ ಅವು ಬುರ್ದು ಬೇತ ನಂಗೆ ಸಾಧಿಸಿ ಬೀದಿ ಬದಿ ವ್ಯಾಪಾರಿ ನಕ್ಲ ಬದುಕು ನಮ್ಮ ಬೀದಿಡೆಪ್ಪುನು ಅವಾಗ ನಮಗ್ ಏಳೆಗೆ ಸಂಘ ಬೊಡ್ಚಿಂಡಲ್ಲ ನಂಗೆ ಸಂಘ ಬೋಡು ನಮ್ಮನ್ನ ಮಾತಿರ್ಲ ದಾಳಿ ಮಲ್ಪೇರಿ ದೌರ್ಜನ್ಯ ಮಲ್ಪೇರಿ ಅಪ್ಪಗ ನಂಗೆ ಶಕ್ತಿ ಕೊಡ್ರೆ ನಮ್ಮ ಬದುಕಿನ ಎಡ್ಡೆ ಮಲ್ಪೇರೆ ನಂಗೊಂಜು ಸಂಘ ಬೋಡು ಅವ ಕುಡ್ಲಡೆಂಗುಳು ಸಂಘ ಕಟ್ಟಿಯ 2019 ಇಂದುವೆ ಟೈಗರ್ ಕಾರ್ಯಾಚರಣೆ ಕುಲ್ಲಿನಕ್ಕೆ ಲಕ್ಕಿನಕ್ಕೆ ದಾಳಿ ಕೊನಪುನು ಹಾಕುನು ಅಕ್ಲ ವಸ್ತುಲೇನು ಕೊನಪುನು ಅವೇನು ತೂನಗ ಬಂಜಿ ಪೊತ್ತೊಂದಿತ್ತೆ ಏನು ಸತ್ಯ ಬಂದು ಮುರಂಡಿಕ್ಲ ವಿಡಿಯೋ ತುಯ್ಯ ಅವು ಏರು ಒಂದು ಜನ ಕಣ್ಣನೀರು ಪಾಡ್ನಾಗ ಇಂಕೊಂಜಿ ಬೇನೆ ಅಂಡಿ ಅತ್ತನ ಪಾತಿರ್ದಿನ 2-3 ಜನಕ್ಕೆ ಪಾತಿರ ಎತ್ತು ಬೇನೆ ಅಂಡ್ ಬಂದಾಗ ಏನು ಅಪ್ಪಗಡೆ ನಮ್ಮ ಕೂಡಲೇ ವಿಷಯ ಗೊತ್ತಾದೆ ನಮ್ಮ ಗೌರವ ಅಧ್ಯಕ್ಷರ ಬೇತೆ ನಮ್ಮ ಸಂಘದ ಮುಖಂಡರ ನಕ್ಲ ಬಂದು ಬುಡ್ಲೆ ಬಲ್ಲಿ ಇನ್ನೇನು ನಮ್ಮ ಐಕ್ ಮಧ್ಯಪ್ರವೇಶ ಮಲ್ಪೋಡು ಬಂದು ಕೂಡಲೇ ನಮ್ಮ ಸಂಘದ ಮುಖಂಡರ ನಕ್ಲು ಐಕ್ ಮಧ್ಯಪ್ರವೇಶ ಮಲ್ತದೆ ನಮ್ಮ ಇಡೆ ಮುಟ್ಟ ಬತ್ತ ಅವ ಈ ನಮನದ ದಾಳಿ ಆಯ್ತ ವಿರುದ್ಧ ನಮ್ಮ ಬೀದಿಗೆ ಜಪ್ಪುನಾಗಿ 8 ಜನ ಎಂಡ ಬಂಡೆ ಇರು ಮಾತ ಮಲ್ಪುನ ಸರಿ ಅಂಡ ಬೀದಿ ಬದಿ ವ್ಯಾಪಾರ ಉಂಡತಿ ಅಕ್ಲ ಬರ ಪಾತ್ಯರ ಬಲ್ಲಿ ಇಂಚ ಮಾತ ಬಂಡೆ ಅವಾಗ ಅಂಚಿನ ಸಂದರ್ಭಡ್ಲ ಎಂಗಳು ಬೀದಿ ಬದಿ ವ್ಯಾಪಾರ ನಗ್ಲ ಪರವಾದ ದೃಢ ಉಂತ್ಯ ನಿಗ್ಲೆ ಗೊತ್ತು ಪಡಿ ಬೀದಿ ಬದಿ ವ್ಯಾಪಾರ ಮಲ್ಪೋತೆ ನಮ್ಮ ಜನಕ್ಕೂ ಬರ್ಪೇರು ನಮ್ಮಡೆ ಬೇರೆ ಮಲ್ಪೇರು ಮಾತದ ನಮ್ಮ ಬೊಕ್ಕ ಆಯ್ಲಿಬೋದು ಆಮೇಲೆ ಬಂದ್ಪುಣಿ ಬಗ್ಗೆ ಎಂಚಿನೇ ರೋಡ್ ಸೈಡ್ ಬೇರೆ ಅದೇ ಪಡ ಆಗ ಕಮ್ಮಿ ಕಾಸಿದೆ ಎಡ್ಡೆ ಮಾಲೆ ತಿಕ್ಕುನೆ ಬೀದಿ ಬದಿಟ್ಟು ಅದೇ ಕೋಲ್ಕೂಲನಿಗಳು ಕಮ್ಮಿ ಕಾಸಿದೆ ಎಡ್ಡೆ ಮಾಲೆ ದಿನ ಫ್ರೆಶ್ ತಿಕ್ಕುನೆ ಬೀದಿ ಬದಿ ವ್ಯಾಪಾರಡೆ ಅಂಚಿನ ಬೀದಿ ಬದಿ ವ್ಯಾಪಾರ ನಿನ್ನೆ ಅಕ್ಲು ಚಲ್ಲ ಮಲ್ಪುನು ಅವು ಗುಣ ಇತ್ತೇನೆ ಜನಕ್ಕುಲ್ಲ ಒಂದ್ ಮೇಟು ವಿರೋಧ ಡಿಪಾರ್ಟ್ಮೆಂಟ್ ವಿರೋಧ ಅತ್ತೆಂಡ ಪೊಲೀಸ್ ನಕಲು ವಿರೋಧ ಅಂಚಿನ ಸಂದರ್ಭ ನಮ್ಮ ಹೋರಾಟ ಅಕ್ಲ ಮಾತೆರ್ನಲ್ಲ ಕಣ್ಣ ಬಳೆ ಪಾಂಡೆ ಮಾಧ್ಯಮದ ಮಿತ್ರರನ್ನು ಕುಲ್ಲಾಯ ಎಂಕುಲು ನಿಗ್ಲೆ ಆಶ್ಚರ್ಯ ಅಕ್ಲ ಕುಲ್ಲಾದೆ ಸರ್ಕಾರದ ಡಾಕ್ಯುಮೆಂಟ್ ಕಾನೂನು ಎಂಚಿನ ಮಾತ ಪನ್ಪುಡ ಬಂದು ಅಕ್ಲೆಗೆ ಪಂಡ ಅಕ್ಲೆಗೆ ಒಂದು ಏತ್ ಫೀಲ್ ಈತು ಮಾತ ಉಂಡ ಒಂದು ಆ ಡಾಕ್ಯುಮೆಂಟ್ ಆ ದಾಖಲೆನೆ ಮಾಧ್ಯಮ ಮಿತ್ರರನ್ನೇ ಕೊರಿಯ ಐದು ಬೊಕ್ಕ ಇಡೀ ಎಂಗ್ಲ ಹೋರಾಟಗೆ ಮಾಧ್ಯಮ ಮಿತ್ರರು ಸಂಪೂರ್ಣವಾಯಿನ ಬೆಂಬಲ ನಮ್ಮ ಪರವಾದ ಬತ್ತೇರು ಅದಕ್ಕೆ ಡಿಪಾರ್ಟ್ಮೆಂಟ್ ಅಕ್ಲೆಗೆ ಕುಲ್ಲಾದ ಪಂಡ ಮಾತೆರೆಗಳ ಜನಕ್ಲೆಗೆ ಪಂಡ ಎಂಚಿನ ಬೆಂಬಲ ಬರ್ತದೆ ಸ್ವಲ್ಪ ದಿನಟ್ಟೆ 75 ದಿನ ಎಂಗಳು ಬೀದಿಡೆ ಎಂಗ ಇಮ್ತಿಯಾಜನ ಮತ್ತೆ ದೆಡ್ತೊಂದು ಪೊಲೀಸ್ ತಗೊಳ್ಕೊಂತೀರಿ ಎಂಗ್ಲೇನು ಜೈಲು ಬಾರ್ದೇರಿ ಯಾನ್ ಇಮ್ತಿಯಾಜ್ ಬೀದಿ ಬದಿ ವ್ಯಾಪಾರ ಹತ್ತು ಅಂಡ ಬೀದಿ ಬದಿ ವ್ಯಾಪಾರಸ್ಥನ ಪರವಾದ ಎಂಚೆಂಚಿನ ಜನಕುಲು ಲಾಯರ್ಸ್ ನಕಲು ಬುದ್ಧಿಜೀವಿ ನಕಲು ಪ್ರಗತಿಪರ ಚಿಂತಕರು ಸಾಹಿತಿ ನಕಲು ನಮ್ಮ ಪರವಾದ ನಿಖಲ ಊರ್ದ ಒಂದು ಸಾಹಿತಿ ಮಾತಾಡ್ತಾರೆ ಗೊತ್ತುಂಡ ಡಾಕ್ಟರ್ ಅಮೃತ್ ಸೋಮೇಶ್ವರ
ಬೀದಿ ಬದಿ ವ್ಯಾಪಾರ ನಕ್ಲ ಪರವಾದಿ ಗಟ್ಟಿ ಧ್ವನಿಗೆ ಮಾತಾಡ್ತೀರಿ ದಾದ ಬತ್ತೆ ಆಪಗ ಆ ರೀತಿ ದಾಳಿ ಆದ ನಾರು ಪಂಡಿನಿ ಅದೇ ಒಂದು ಬುಕ್ ಬಿಡುತ್ತಿರಿಗೆ ಬಾರಿ ಪ್ರಮುಖವಾಗಿ ನಂಚಿನ ಪುಸ್ತಕ ಮಲಮಲ್ಲ ಪುಸ್ತಕದ ಅಂಗಡಿಗೆ ಹೋಯರಿ ಮಲಮಲ್ಲ ಮಾಲ್ಗೆ ಹೋಯರಿ ಓಲ್ಲ ತಿಕ್ಕಿಸಿ ಅಕ್ಕೇರಿಗೆ ಆ ಪುಸ್ತಕ ತಿಕ್ಕಿನಿ ಬೀದಿ ಬದಿಗೆ ಪುಸ್ತಕ ಮಾರೊಂದಿತ್ತೇರಿ ಅವಳು ತಿಕ್ಕಿನಿ ಅದ ಬೀದಿ ಬದಿ ವ್ಯಾಪಾರದ ಮಹತ್ವನೇ ಡಾಕ್ಟರ್ ಅಮೃತ್ ಸೋಮೇಶ್ವರ ಪಂಪೆರನ್ನಾಂಡ ನಿಕ್ಕುಲ ಅರ್ಥ ಮನ್ಪುಲೆ ಆನ ಮುಕ್ಲೆಗೆ ಅಂಡೆ ಪಿರ್ಕಿನಕ್ಲೆಗೆ ಮುಕ್ಲೆ ಅರ್ಥ ಆಪುಜಿ ಕಾಸುಡು ಗೊಬ್ಬೊಂದುಪ್ಪೇರಿ ಬಡವರ ನಿಮಿತ್ತ ದಾಳಿ ಮಲ್ಪೇರಿ ಅವ ಅಂಚಿನ ಹೋರಾಟ ಇಡೀ ಸಮಾಜಕ್ಕೆ ಇಡೀ ಜಗತ್ ದಿಕ್ಕಲು ಗೂಗಲ್ ಸರ್ಚ್ ಪೋಯಡ ಸ್ಟ್ರೀಟ್ ವೆಂಡರ್ ಸ್ಟ್ರಗಲ್ ಎಟ್ ಮ್ಯಾಂಗ್ಳೂರ್ ಒಂದು ಪಾಡಿಯಡ ಇಡೀ ನಮ್ಮ ಜಾತಕ ಬರ್ಪುಂಡು ಗೂಗಲ್ ಅಂಚಿನ ಹೋರಾಟ ಇಡೀ ದೇಶದ ಜನ ಅವನ್ನ ಅಪ್ರಿಶಿಯೇಟ್ ಮಾಡ್ತೇವೆ ಆ ಸಂದರ್ಭಡೆ ಬತ್ತಿನಿ ಕಾನೂನು ಪಾರ್ಲಿಮೆಂಟ್ ಉಲಾಯಿಡೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಾನೂನು ಬರ್ತದೆ ಇನಿ ಓಡೆ ಮುಟ್ಟಕ್ಕೆ ಎನ್ನಗ ನಮ್ಮ ದೇಶದ ಪ್ರಧಾನಿನ ಬಾಯಿಡ್ ವಾಸವಲತ್ತು ಮತ್ತು ಸುರುಕು ಬರ್ಪುಂಡು ಬೀದಿ ಬದಿ ವ್ಯಾಪಾರ ಅಂದೆ ಬೀದಿ ಬದಿ ವ್ಯಾಪಾರ ನಕ್ಲಿಗೆ ಅವು ಕೊರಿಯಾ ಇಂದು ಕೊರಿಯಾ ಮುದ್ರಾ ಯೋಜನೆ ಸಾಲ ಕೊರಿಯಾ ಮಾತಾಡ್ಪೇರೆ ನಮ್ಮನ್ನು ಪುಗಾರ್ದು ಅಟ್ಟೋಡು ದೀಪೇರೆ ಮೊಕ್ಕ ಕಾರ್ಡ್ ಹತ್ತು ನೆಲಕ್ಕೆ ಹಾಕ್ಪೇರೆ ಅದೇ ಪುಗಾರ್ದು ಅಟ್ಟೋಡು ದೀಪುನು ಮೊಕ್ಕ ಕಾರ್ಡ್ ಹತ್ತು ನೆಲಕ್ಕೆ ಹಾಕು ಎತ್ತು ದಾಳಿ ಎಂಚಿನ ಅವ ಮುರಂಡಿ ಕಾನೂನದ ವಿಷಯ ಪಂಡೆ ಅಪ್ಪ ಸುಲಭ ನಮ್ಮ ತಿಕ್ಕುವ ನಮ್ಮ ಮಿತ ಆ ನಮ್ನದ ದಾಳಿಲು ಮಾತ್ರ ಮಲ್ತೊಂದುಲೆ ಅಂಚಿನ ಸಂದರ್ಭಡೆ ಇನಿ ನಮ್ಮ ಜಿಲ್ಲೆಡೆ ಈ ಸಂಘಟನೆದ ಮಹತ್ವ ನಿಕ್ಕಲು ಅರ್ಥ ಮನ್ಪುಲೆ ಇನಿ ಬಡವರಿ ಇನಿ ಎಷ್ಟೋ ಜನ ಬೀದಿ ಬದಿ ಎಷ್ಟೋ ಜನ ಬಂದಿರಿ ಅವು ನಾಲ್ದಿನ ನಮ್ಮ ರೈಡ್ ಉಂಟು ಮಾತ್ರ ಸರಿಯಾ ಬೊಕ್ಕ ಸಂಘ ಒಪ್ಪುಜಕ್ಲೆ ಆಂಡ ಇನ್ನು ಸಿಸ್ಟಮ್ಯಾಟಿಕ್ ಆದ ಒಂದು ಶಿಸ್ತುಬದ್ಧವಾದ ಸಂಘಟನೆ ಕಟ್ಟಿನಟೆ ಇನಿ ಮಂಗಳೂರು ಮಹಾನಗರ ಪಾಲಿಕೆದಂಚಿನ ಒಂದು ಬಲಾಢ್ಯ ಶಕ್ತಿಯ ದುರಿತಿನ ಅವೇನು ಸೋಪೇರ ಸಾಧ್ಯತೆ ಆತನು ಮಾತ್ರತ್ತೆ ಈ ಜಿಲ್ಲೆಡೆ ಬೇತೆ ಬೇತೆಗಳ ಇಶ್ಯೂ ಬನ್ನಗಲ ನಮ್ಮ ಸಂಘ ಪಾತ್ಯರ್ದನೆ ನಮ್ಮ ಮಾಜಿ ಸಚಿವರೇ ರಮನಾಥ್ ರೈಕುಲು ಅರ್ಧ ಊರುಡು ಸಿದ್ಧ ಕಟ್ಟೆಡೆ ಬೀದಿ ಬದಿ ವ್ಯಾಪಾರ ಅಲ್ಪದ ಪಂಚಾಯತ್ ರೋಡ್ ಅಗಲೀಕರಣ ಅನಗ ದೆಪ್ಪೇರ ಬತ್ತೇರು ದೆಪ್ಪೇರ ಹಾಕಲು ಆ ಜನಕ್ಕಳು ಸೀದಾ ನಮ್ಮ ಸಚಿವರನ್ನ ಕೈತಾರೆ ಪೋಪೇರು ರೈಕುಲ್ನ ಕೈತಾರೆ ಪೋಪೇರು ಅಪ್ಪ ರೈಕುಲ್ನ ಬಾಯಿಡೆ ಬೈದಿನ ಪಾತೆರ ಯಾನ್ ನಿಕ್ಲ ಪರವಾದ ಉಪ್ಪೆ ಅಂಡ್ ಅವತ್ತೇ ಯಾನ್ ನಿಕ್ಲೆ ಸಹಾಯ ಯಾನಂದ ಹಾಪುಂಡು ನಿಕ್ಲೆಗೆ ನಿಕ್ಲಾನೆ ಒಂದು ಸಂಘ ಉಂಡು ಕುಡ್ಲಾಡೆ ಇಂಚಿನ ಆಫೀಸ್ ಉಂಡು ಇಂಚಿನ ಜನಕ್ಕಳು ನಿಕ್ಕಲು ಪೋದು ಅಖಂಡ ಬಾತಿರ್ಲೆ ಆ ಜನಕ್ಕಳು ಮಾತ್ರ ಎಂಗ್ಲೇನ್ ರೈಕುಲ್ ಕಡಪುಟ್ಟಿನಿಂದ ಬರ್ತದೆ ಸಿದ್ಧ ಕಟ್ಟದ ಪೇಂಟೆಡ್ ಒಂದು ಮಾರ್ಕೆಟ್ ಉಂಡು ಅವಳು ಬಾರಿ ಮಲ್ಲ ಸಭೆ ಮಂತ ಸಂಘ ಮಂತದೆ ಆ ಮುಖಾಂತರ ಮನವಿ ಕೊರಿಯ ಐಕ್ಯ ಶಕ್ತಿ ಬರ್ತದೆ ಆ ನಮ್ಮನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ವಾ ಮೂಲೆಲ್ಲ ಬೀದಿ ಬದಿ ವ್ಯಾಪಾರ ನಕ್ಲ ಪ್ರಶ್ನೆ ಬರ್ತಂಡ ನಮ್ಮ ಸಂಘ ಬಾರಿ ಮಲ್ಲ ರೀತಿಯ ಹೋರಾಟ ಮಂತದಕ್ಕೆ ನ್ಯಾಯ ದಪ್ಪದು ಕೊಡ್ತು ಅವ ಇನಿ ಬೈದಿನ ಪ್ರಶ್ನೆ ನಮ್ಮ ತಲಪಾಡಿದ ಅನವಶ್ಯಕವಾದ ಪಂಪೇರೆ ಸೋಕು ಎಂಕ್ಲಕ್ಲೆ ಪಂತ ದೇಜರು ಐಕ್ ದೆತ್ತಿನಿ ಮನ್ಪೇರು ಮುಕ್ಕಳು ನೋಟಿಸ್ ಕೊರಡಾಯಿನಿ ಬಾಕಿ ದಾಖಲೆ ದಾಯ ಕೊಡ್ತಿದ್ದೀರಿ ಅವೇ ರೋಡು ಮಲ್ಲ ಅಂಗಡಿ ಬಾರ್ದು ಉಲ್ಲದತ್ತೆ ಬೇತೆ ಉನ್ನತ ಮುಕ್ಲೆಗೆ ಫೇವರ್ ಜನಕ್ಲಿತ್ತಿಂದ ಅಕ್ಲ ರೋಮ ಬಂದ ಮುಕ್ಲೆಗೆ ಆಪುಜಿ ಬಡಪಾಯಿ ಜನಕ್ಲ ನಿತ್ತೆ ಮುಕ್ಲ ದಾಳಿ ಪೌರುಷನ ಮುಕ್ಳು ತೋಚ್ಪು ಅಂದುಲ್ಲರಿ ಬೊಡ್ಪೂಜ ಎಂಕುಲ ಏನೇ ಬೊಡ್ಪೂಜ ನಿಕ್ಲ ಏತ್ ಕರ್ಮ ಕಾಂಡ ಉಂಡ ಅವು ಹೆದ್ದಾರಿ ಪ್ರಾಧಿಕಾರದ ಅದಪ್ಪು ಅತ್ತಂಡ ಏರ್ ಎಂಕ್ಲ ಮಿತ್ತೆ ಕೆಂಗಣ್ಣು ಬೀರ ಅಂದುಲ್ಲರಿ ಅಕ್ಲ ಮಾತ್ಯರ್ನಲ ಎಂಜಿನೆ ಐಕ್ ಸರಿಯಾಗಿ ನಕ್ಲಿಗೆ ಉತ್ತರ ನಮ್ಮ ಕೊರಿಯರು ಸಾಧ್ಯತೆ ಅವಳು ಅವ ಕೊರಡು ಬನ್ನಗ ನಮ ಒಗ್ಗಟ್ಟ ಅವಳು ನಮ್ಮ ಮೂಲ ಪತ್ತಪ್ಪೆ ಜೋಕುಲು ಸೇರ್ದ ಅಂದ ಪತ್ತಪ್ಪೆ ಜೋಕುಲ್ಲ ಅಂಡ ಒಂಜಪ್ಪೆ ಜೋಕುಲ್ಲ ಕೊಪ್ಪೋಡು ಒಂದುವೇ ನಮ್ಮ ಅಂಚಿನ ಬಡವರಿಗೆ ನಮ್ಮ ಅಂಚಿನ ಬೆಂದು ತಿನ್ಬಿಡ ಜನಕ್ಕೆ ನಂಗೆ ಸಂಘಟನೆ ಬೇಕು ಹೋರಾಟನೆ ಅಸ್ತ್ರ ನಮ್ಮಡ ಬೇತೆ ಅಸ್ತ್ರ ಹೆಜ್ಜೆ ಆ ಕೆಬ್ದಂಡೆ ನಮ್ಮಳ ಕೆಬ್ದಂಡೆ ದೀಪನತ್ತಿ ನಮ್ಮ ಕಾನೂನು ಗೌರವ ಕೊರ್ಪುನಕರು ಅಪ್ಪ ನಮ್ಮಡ ನಿರಾಯುಧರಾದಪ್ಪ ಆಂಡ ಸಂಘಟನಾ ಶಕ್ತಿ ಬೋರ್ಡ್ ನಮಕ್ಕೆ ಹೋರಾಟದ ಶಕ್ತಿ ಬೋರ್ಡು ಅವಾಗ ಮೂಲುಪ್ಪುನಂಚಿನ ಈತ ಮಲ್ಲ ಸಂಖ್ಯೆದ ಬೀದಿ ಬದಿ ವ್ಯಾಪಾರಿಗಳು ನಮ್ಮ ನಿಖಲು ಒಂಟಿ ಅತ್ತೆ ನಿಖಲು ಒಬ್ಬಂಟಿ ಅತ್ತೆ ನಿಖಲ ಪರವಾದಿ ಈ ಜಿಲ್ಲದ ಬೆಂಪಿನ ಜನಕಲು ಬಾರಿ ದೃಢವಾದ ನಿಖಲ ಪರವಾದುಲ್ಲರೆ ವಾ ಮಟ್ಟಿಗಳ ನಿಖಲು ಪೋಡಿನ ಬಡ್ಸಿ ದಯ ಬಂದಾಗ ನಮ್ಮ ಹಿನ್ನೆಲೆ ಹಂಚೊಂಡು ನಮ್ಮ ಸಂಘಟನೆ ಒಂದು ಶೋಕಿಗೆ ಬೋಡಾದ ಮದ್ದಿನ ಸಂಘತ್ತೆ ಬೀದಿ ಬದಿ ವ್ಯಾಪಾರ ಸಂಘ ನಮ್ಮ ಬದುಕಿಗೆ ತೊಂದರೆ ಆಪುಡು ನಮ್ಮ ಬದುಕಿನ ಮುಖ ನಾಶ ಮಲ್ಪರು ಗೊತ್ತಿದ್ದದೆ ನಮ್ಮ ಒಟ್ಟಾದೆ ಅವೇನು
ಕಾನೂನುಬದ್ಧವಾದ ಫೈಟ್ ಮಲ್ಪುನು ನಮ್ಮ ಪೋಣ ಐಕ್ ಸಮಯ ಸಂದರ್ಭ ಬತ್ತಿನ ಕಾನೂನು ಸಮರಗಳು ನಮ್ಮ ಸಿದ್ಧ ನಮ್ಮ ಮಲ್ಪನೆ ಆ ರೀತಿದ ಹೋರಾಟಗಳು ನಮ್ಮ ತಯಾರಾದಿಲ್ಲ ವಾ ಬಟ್ಟೆಗಳ ನಿಕ್ಕಲು ಪೋಡ್ನ ಪೊಡ್ಚಿ ಅಂಚ ಅದು ಪುನಃ ತುಲೆ ನಮ್ಮ ಬಡವೇರಿ ಬೆಂದ ತಿನ್ಪುನ ಜನಕುಲು ನಮ್ಮ ಈ ಒಂದು ಹೋರಾಟನ ದುಂಬುಕೊನೆರ ಸಾಧ್ಯತೆ ಅವಡು ಈ ಸಂಘನು ನಿಖಿಲ ಸಂಘ ಈ ನಮ್ಮ ಬೈದಿನಿ ಏರೆಗ ಜೈಪಾಡಿ ಅತ್ತೆ ಏರೆಗ MLA ಸೀಟ್ ಕೊರಡು ಬಂದ್ರೆ ಇದನ್ನ ಅತ್ತತೆ ಏರೆಗ ಮಿನಿಸ್ಟರ್ ಕೊರಡು ಬೈದಿನ ಅತ್ತಿನಮ್ಮ ನಮ್ಮ ಬೈದಿ ನಮ್ಮ ಬದುಕಿಗೂ ಬೋಡಾದು ಇನ್ನು ಅಂತಿಮ ಸತ್ಯ ಹೋಗುತ್ತುಂಡೆ ನಮ್ಮ ಬಂಜಿದ ಬಡವು ಅಂದ ಪನಿಯರ ಕೆಲವರು ಬಾರಿ ಬಾರಿ ಬಿಡ್ಪೇರಿ ಅವು ಒಂದು ಮಾತ ಬಕೆಜ್ಜರಕುಲು ಯಾಕೆನ್ವೆ ಈತ್ ಮಾತ ಆಣತೆ ತಲಪಾಡಿದೆ ಬಾರಿ ಬಾರಿ ಬಿಡ್ಪೇರತ್ತ ಓಲೇರಿ ನಮ್ಮ ಸುರೇಖಕ್ಕನ್ನು ಬಿಡ್ನ ಬಾಕಿದಕ್ಲು ಓಲೇರಿ ಸುರೇಖಕ್ಕ ದಾಯ ಬೈದೇರಿ ಅಲ್ಲಿಗೆ ಆ ಒಂದು ಕಾಳಜಿ ಆ ಒಂದು ಅಭಿಮಾನ ಎತ್ತಿನ ಬೈದೇರಿ ಎಂಗ್ಲ ಟೋಲ್ ಗೇಟ್ದ ಹೋರಾಟಗಳು ಇಮ್ತಿಯಾಸ್ ಬಂಡೇರಿ ಆಜಿ ವರ್ಷದ ಹೋರಾಟ ಈಗ ನಂಬೋರ ಆಜಿ ವರ್ಷದ ಹೋರಾಟ ಕೆಲವರು ಬಂಡೇರಿ ಅವು ಸೆಂಟ್ರಲ್ ಗೌರ್ಮೆಂಟ್ ಇವ್ರದ್ದು ನಿಕ್ಲೆಂಚ ಅವು ಏಪಾರ ಅವು ದೆಪ್ಪರ ಆಪುಂಡ ಅವು ಆಪುಜಪ್ಪ ಬಾರಿ ಬಂಡೇರಿ ಅಪ್ಪಗೆ ನಮ್ಮ ಫೈಟ್ ಮಂತ ಅಂಚಿನ ಬಲಾಢ್ಯ ಸರ್ಕಾರದ ಅನ್ಯಾಯದ ವಿರುದ್ಧ ಫೈಟ್ ಮಂತದೆ ಸುರತ್ಕಲ್ದ ಅಕ್ರಮ ಟೋಲನ್ನು ದಕ್ಕಿರ ಸಾಧ್ಯ ಆಗ್ತದೆ ನಮ್ಮ ಹೋರಾಟ ಏನು ನಮ್ಮ ಬಂದಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನಕ್ಕೂ ಒಟ್ಟೇರಿ ಜನಕ್ಕಳ ಹೋರಾಟವು ಒಂದು ಸಂಘಟನೆ ಒಂದು ವ್ಯಕ್ತಿನ ಹೋರಾಟ ಹತ್ತವು ಮಾತಿರಲ್ಲ ಈಗ ಸುರಕಕ್ಕಲ್ಲ ಬತ್ತಿತ್ತೇರಿ ಪಂಡೇರಿ ಆ ಹೋರಾಟಕ್ಕೆ ಬೈದೇರಿ ಅವತ್ತು ಮಾತಾ ಜನಕ್ಕಳ ಒಟ್ಟ ಅದೇ ಅಂಚಿನ ಆ ಒಂಜಿ ಅಕ್ರಮ ಟೋಲನ್ ತಪ್ಪರ ಸಾಧ್ಯ ಆತನಿಗೆ ಇಂಚಿನ ಪಾಪದ ಬಡೆಯರ ಮಿತ್ತ ದಾಳಿ ಅನಗ ಆ ದಾಳಿಲ್ಲ ಉಂಟಾವನ ತಾಕತ್ತೆ ಈ ಸಂಘಗೊಂಡು ಬಂಪಿನ ವಿಚಾರ ಎಚ್ಚರಿಕೆ ಆಗ್ಲಿ ಗೊತ್ತುಬೋಡು ದಯ ಬಂದಾಗ ಇಂದು ನಮ್ಮ ನಿಜವಾಯಿನ ಸಾಧ್ಯಡಿನಿ ಪೋಂದುಲ್ಲ ಅಂಚಾದೆ ನಮ್ಮ ಇನ್ನು ಬದುಕು ಅಂತಿಮ ಸತ್ಯ ನಮ್ಮ ಬದುಕು ಆ ಬದುಕಿಗೆ ಓಡಾದೆ ನಮ್ಮ ಮಾತೆಲ್ಲ ಒಗ್ಗಟ್ಟಾಕ ಬಾಕಿದ ವಿಷಯ ಒಂಜಿ ಗಳಿಗೆ ಹಾಕಲು ಪನ್ಪೇರಿ ಒಂಜಿ ಗಳಿಗೆ ಬೊಕೈಜ್ಜವು ಅವು ನಶೈರಿ ಓಲೇಜ್ ಅಂತಿಮ ಸತ್ಯ ಬಂಡತೆ ಬಂಜಿದ ಬಡವು ನಮ್ಮ ಬದುಕು ಅಂಚಾದ ಪುನಗ ಬದುಕು ಎಡ್ಡೆಯರಿಗೋಸ್ಕರ ನಮ್ಮ ಮಾತೆಲ್ಲ ನೆಟ್ಟು ಓವೇ ಸ್ವಾರ್ಥ ಹೆಜ್ಜಿ ಓ ಒಂದು ವಿಚಾರ ವ್ಯಕ್ತಿಗತ ಹಿನ್ನೆಲೆಜ್ಜಿ ನಂಕುಪ್ಪುನು ಒಗ್ಗಟ್ಟಾದೆ ನಮ್ಮ ಬದುಕನ್ನು ರಕ್ಷಣೆ ಮಲ್ಪುಣ ಮಾತ್ರ ದಯ ಬಣ್ಣಗ ಕೆಲವರನ್ನ ಮಂಡ್ಯಡುಂಡು ನಮ್ಮನ್ನ ಮಾತು ಎಡ್ಡೆ ಅನ್ಪೇರು ನನ್ನೋರು ಮಿತ್ತಿರು ಆಕಾಶವರು ಜತ್ತು ಬರ್ಪೀರು ಏರ್ಲಜ್ಜಿ ನಮ್ಮ ತರತೆ ಮಿತ್ತೆ ನಮ್ಮನೆ ಕೈ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರೇ ನಮ್ಮ ಒಗ್ಗಟ್ಟಾಂಡ ನಮ್ಮನೆ ಒಂಜಿ ಶಕ್ತಿ ಎಂಚಿನ ಎಲ್ಲ ಸೋಪೇರ್ ಹಾಕೊಂಡು ಒಂಜಿ ನೆನಪಿದಿಲೆ ನಮ್ಮ ಬಡವೇರು ನಮ್ಮ ಸಂಘಟನಾ ಶಕ್ತಿ ಎಂಚಿನ ಎದುರು ಶಕ್ತಿ ಇತ್ತಿನಲ್ಲ ಇನ್ನು ಸೋಪೇರ್ ಹಾಕೊಂಡು ಏತ್ ಮಲ್ಲ ಅಧಿಕಾರಿ ಇಲ್ಲ ಏತ್ ಮಲ್ಲ ವ್ಯವಸ್ಥೆ ಅಲ್ಲ ಪೊಡಿ ಮಂತರ ಸಾಧ್ಯ ಆಪುನು ಜನಶಕ್ತಿ ಮಾತ್ರ ಜನಶಕ್ತಿಗಿತ್ತಿನಾತ ತಾಕತ್ತೆ ಬೇತೇರೆಗ್ಲೆಚ್ ನನ್ನ ಜೊತೆ ಅಂತಿಮ ಪಂದ್ಯನ ಪಾತ್ರ ಮುಗಿಪುವೆ ನಿಕ್ಕಲು ಇಡೀ ಚರಿತ್ರೆ ಅಂತ ಕಲ್ತಿನಕ್ಕಲು ಮಾತು ಉಪ್ಪೆರೆ ಯಾವು ಚರಿತ್ರೆನ ಅಧ್ಯಯನ ಅನ್ಪುನಾಗ ಇಡೀ ಚರಿತ್ರೆ ವಾ ಚರಿತ್ರೆ ತೆಪ್ಪುಲೆ ಸಂಘರ್ಷದನೇ ಚರಿತ್ರೆ ಅಪ್ಪುನು ಓ ಸಂಘರ್ಷ ಬೆನ್ಪು ನಾಯಕಲ ನಡಪಿನ ಸಂಘರ್ಷ ಅಂದುವೆ ಮಾತು ಸಂಘರ್ಷದ ಅಂಚೆನೆ ಆ ಮಾತ ಸಂಘರ್ಷಲಾದೆ ಅಂತಿಮ ಜಯ ರೈತಿಗಿದ್ದೀನಿ ಬೆನ್ಪವು ನಾಯ ಲೆಕ್ಕದ ಜನ ಪುನು ನಮ್ಮ ಮೂಲಲ್ಲಿ ಅಂಬಾನಿ ಅದಾನಿ ಮತ ಅಕ್ಲು ಲೆಕ್ಕದ ಜನ ಅಕ್ಲ ಕಾಸು ಪೆರೆ ಯಾವು ಅಕ್ಲ ಅಹಂಕಾರ ದೋಷ ಪೆರೆ ಯಾವು ಆಂಡ ಬೆನ್ಪುನ ಜನಕುಲು ಸ್ವಲ್ಪ 5% ಉಳ್ಳರಿ ಅಕ್ಲು ಬೆನ್ಪವನಕ್ಲು 5% ಮಾತ್ರ ಈ ತಿಕ್ಕಾಟಡೆ ಅಂತಿಮ ಸತ್ಯ ಹೋಗಿ ಅನ್ನಗ ಬೆನ್ಪುನ ಜನಕ್ಲನೆ ಹೋರಾಟ ಅಂತಿಮ ಸತ್ಯ ಗೆಂದದ ಬೈದಿನಿ ನೀವು ಇಡೀ ಚರಿತ್ರೆ ಅಂತೂಲೆ ಅಂಚಾದ ಮೂಲ ನಮ್ಮ ಬೆನ್ಪಿನ ಜನಕರು ನಮ್ಮ ಬಡವೇರೆ ನಮ್ಮ ಒಗ್ಗಟ್ಟಾಂಡ ಮಾತೆಲ್ಲ ಎದುರು ಮನ್ಪುಣಂತಿನ ತಾಕತ್ತೆ ಶಕ್ತಿ ನಮ್ಮ ಎದುರುಂಡು ಆ ನಿಟ್ಟೆಡೆ ಈ ಸಂಘ ನಿಕುಲಿನಿ ಈ ಸಭೆಗೆ ಬೈದರೆ ಈ ಬೀದಿ ಬದಿ ವ್ಯಾಪಾರಸ್ಥರನ್ನ ಸಂಘದ ಒಟ್ಟಾದ ನಿಕುಲು ಇತ್ತರಡ ನೇನು ಮಾತ ಎದುರು ಮನ್ಪರ ಸಾಧ್ಯತೆ ಹಾಕೊಂಡು ಒಂದು ನಿಕ್ಲ ಸಂಘ ಅಂದು ಏರ್ನನ ಸಂಘ ನಿಕುಲು ಬೈದಿನ ನಿಕ್ಲ ಸಂಘ ಎನ್ನ ಸಂಘ ಬಂದು ಬರಡು ಆ ನಿಟ್ಟೆಡೆ ನಾ ಮಾತೆಲ್ಲ ಒಗ್ಗಟ್ಟಾಗ ಏನ್ ಎಕಡೆ ಬಂಡ್ಲಕನೆ ನಿಕುಲು ಒಂಟಿ ಅತ್ತೆ ನಿಕ್ಲ ಪಿರೌಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಜನ ಸಮುದಾಯ ಉಂಡು ಈ ನಿಕ್ಲೆ ಆನ್ ಮುರನೀರ್ ನಿಂಚೆ ಆನ್ ಕೆಲ ಪನ್ನಗ ಮಸ್ತ್ ಜನಕ್ಕೆ ಫೀಲ್ ಆತನು ಅಂಚ ದೆಪ್ಪರೆ ಬಲ್ಲಿತ್ತೇನೆ ಆ ನಮ್ಮನ ದೌರ್ಜನ್ಯ ಮನ್ಪರೆ ಬಲ್ಲಿತ್ತೇನೆ ನಿಕ್ಲೆ ಗೊತ್ತುಜಿ ಆಂಡ ನಿಕ್ಲ ಪರವಾದ ಎತ್ತು ಜನಕ್ಲ ಹೃದಯ
ನಿಕ್ಲ ಪರವಾದ ಮಿಡಿಯೊಂದುಂಡು ನಿಕ್ಲ ಪರವಾದ ಉಳ್ಳರೆ ಅಂಚಾದಪ್ಪನಾಗ ನಿಕ್ಲು ಸಂದರ್ಭ ನಿರಾಶೆ ಒಂಜಾವಚ್ಚಿ ನಿರಾಶೆರ ದಾಲಾಂತರ್ಲಾಪುಜಿ ದಾಲಾಪುಜಿ ದಾದಾಂಡ ನಿಕ್ಲ ವ್ಯಕ್ತಿಗತ ಜೀವನಡ್ಲ ಸ್ಫೂರ್ತಿ ಹಿಡಿತಾಡ ರಡ್ಡು ಸ್ಟೆಪ್ ಎದುರು ಬೇರೆ ನಂದೆ ನಿಕ್ಲು ನಿರಾಶೆ ಇರ್ತಂಡ ಲಾಸ್ಟ್ ಸುಸೈಡ್ ಗತಿ ಅಂಚ ನಿರಾಶೆ ವಾ ಮಟ್ಟಗಳಾವಚ್ಚಿ ಬೇಜಾರು ಮಲ್ಪೊಚ್ಚಿ ದುಃಖಿತರಾವಚ್ಚಿ ನಮ್ಮ ಒಟ್ಟಾಂಡ ಓವೆಲ್ಲ ಜಯಿಸರಾಪುಡು ಒಟ್ಟಾಕ ಒಂಜಪ್ಪೆ ಜೋಕುಲ್ಲಕ ಒಪ್ಪುಗ ಪಂದ್ ಈ ಒಂಜಿ ಸಮಾವೇಶ ಯಶಸ್ವಿ ಆಡು ನಮ್ಮ ಪ್ರಶ್ನೆಡೆ ನಮ್ಮ ನೀತಿನ ಬೇಡಿಕೆ ಇದಕ್ಕೆ ಸಂಬಂಧಪಡದೆ ಸಂಘದ ಮುಖಾಂತರ ದಾದ ಮಾತ ಮಲ್ಪರ ಯಾನಂತೂ ನಿಕ್ಲೊಟ್ಟಿಗೆ ಸದಾ ಎನಿ ಟೈಮ್ ವಾ ಪೊರ್ತುಗ್ಲ ನಿಕ್ಲ ಒಟ್ಟಿಗೆನಲ್ಲ ಒಟ್ಟಾದೆ ಹೋರಾಟ ಮಲ್ಪುಗ ನಮ್ಮ ಬದುಕಿನ ರಕ್ಷಣೆ ಮಲ್ಪುಗ ಪಣಂದು ಎಂದ ಪಾತ್ರ ನುಂತೊಂದಲೇ ಇಂಕ್ವಿಲಾಬ್ ಜಿಂದಾಬಾದ್. ತರ ನೋವಿನ ಕರೆಗೆ ಕೊಟ್ಟು ಆಗಮಿಸಿದಂತಹ ನಿಮ್ಮೊಂದಿಗೆ ನಾನಿದ್ದೇವೆ ಎಂಬಂತಹ ಧೈರ್ಯದ ಮಾತುಗಳೊಂದಿಗೆ ನಮ್ಮೊಂದಿಗೆ ಸಹಕರಿಸಿದಂತಹ CITU ಪ್ರಧಾನ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಇದರ ಸುನಿಲ್ ಕುಮಾರ್ ಬಜಾಲ್ ಇವರಿಗೂ ಕೂಡ ಈ ಸಮಾವೇಶದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಈ ಸಮಾವೇಶದ ಇನ್ನೋರ್ವ ಗಣ್ಯ ವ್ಯಕ್ತಿ ಸುರೇಖಾ ಚಂದ್ರಾಸ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಇವರು ಕೂಡ ಈ ಸಮಾವೇಶದ ಪರವಾಗಿ ಒಂದೆರಡು ಹಿತನುಡಿಗಳನ್ನು ಮಾತನಾಡಬೇಕು ಕೇಳಿಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರಂತ ಶ್ರೇಯಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷ ಆಗಿರತಕ್ಕಂಥ ಇಮ್ತಿಯಾಜ್ ಅವರೇ, ಅದೇ ರೀತಿ ಕಾರ್ಯಾಧ್ಯಕ್ಷರಾಗಿರತಕ್ಕಂಥ ಸುನೀಲ್ ಕುಮಾರ್ ಬಜಾಲ್ರವರೇ, ಈ ಒಂದು ಪರಿಸರದಲ್ಲಿ ಬಹಳಷ್ಟು ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡುತ್ತಾ ಬರತಕ್ಕಂಥ ನಮ್ಮ ಆತ್ಮೀಯರಾದಂಥ ಯಶು ಪಕ್ಕಳರವರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬೀದಿ ವ್ಯಾಪಾರಸ್ಥರಾಗಿರ್ತಕ್ಕಂಥ ನಮ್ಮ ಸಹೋದರ ಸಹೋದರಿಯರೇ, ಈ ಬದುಕು ಅನ್ನೋದು ನಮ್ಮ ಹಕ್ಕು. ಈ ಹಕ್ಕನ್ನು ಯಾರು ನಮ್ಮಿಂದ ಹತ್ತಿಕ್ಕಲಿಕ್ಕೆ ಪ್ರಯತ್ನಿಸ್ತಾರ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಈ ನಿಟ್ಟಿನಲ್ಲಿ ನಾನು ಕೂಡ ನಿಮ್ಮೊಂದಿಗೆ ಯಾವತ್ತಿಗೂ ಕೈ ಜೋಡಿಸ್ತೇನೆ. ಯಾಕೆಂತ ಹೇಳಿದ್ರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಯಾವಾಗ ತಮ್ಮ ಹಕ್ಕನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನಿಸಿದ್ರೋ ಅವತ್ತೇ ನಾನು ಕೂಡ ಒಬ್ಬಳಾಗಿ ಈ ಪರಿಸರದಲ್ಲಿ ಯಾರು ಬೀದಿ ವ್ಯಾಪಾರಿಗಳಿದ್ದಾರ ಅವರನ್ನು ಕರೆದುಕೊಂಡು ನಮ್ಮ ADCಯ ಜಿಲ್ಲಾ ಕಚೇರಿಗೆ ಹೋಗಿ ಅಲ್ಲಿ ಅವರಿಗೆ ಮನವಿ ಮಾಡಿದಂತೂ ಸತ್ಯವಾದಂಥ ವಿಷಯ. ಯಾಕೆಂತ ಹೇಳಿದ್ರೆ ಇವತ್ತು ಈ ಬೀದಿ ವ್ಯಾಪಾರಿಗಳಂತ ಹೇಳಿದ್ರೆ ಅವರೊಂದು ಸಮಾಜ ಮತ್ತು ಒಂದು ವ್ಯವಸ್ಥೆಯ ಅಂಗ. ಅವರು ಒಂದು ಸಂಘಟಿತರಾಗಿ ಹೋರಾಟ ಮಾಡಿದ ಫಲವಾಗಿ ಇವತ್ತು ಕಾನೂನು ಮತ್ತು ನೀತಿ ಇವತ್ತು ಜಾರಿಗೆ ಬಂದಿದೆ. ಆ ಒಂದು ಕಾನೂನಿನ ಮುಖಾಂತರ ಇವತ್ತು ತಾವೆಲ್ಲರೂ ಕೂಡ ಸಮಾಜದಲ್ಲಿ ಒಂದು ಘನತೆಯಿಂದ ಬದುಕಲಿಕ್ಕೆ ಇವತ್ತು ಸಾಧ್ಯ ಆಗಿದೆ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಕಾರಣಭೂತರು ಯಾರಂತ ಹೇಳಿದ್ರೆ ಈ ನಮ್ಮ ವೇದಿಕೆಯಲ್ಲಿರತಕ್ಕಂಥ ಇಬ್ರು ಮುಖಂಡರು. ಇವರ ಬಗ್ಗೆ ನಾನು ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ. ಪ್ರತಿಯೊಂದು ಸಮಾಜದಲ್ಲಿ ಆಗತಕ್ಕಂಥ ಏನು ಇವತ್ತು ಜನರಿಗೆ ಆಗ್ತಿದ್ದಂಥ ತೊಂದರೆಗಳಿದೆಯಾ ಅದರ ಬಗ್ಗೆ ಅದರ ವಿರುದ್ಧ ಧ್ವನಿ ಎತ್ತತಕ್ಕಂಥ ಒಂದು ಮುಖಂಡರು ಅಂತ ಹೇಳಿದ್ರೆ ಇವರು. ಅವರು ಹೇಳಿದಾಗೆ ನಾವು ಸುರತ್ಕಲ್ನಲ್ಲಿ 35 ವರ್ಷಗಳಿಂದ ಆ ಒಂದು ಟೋಲ್ಗೇಟ್ ಅನ್ನು ತೆರವು ಮಾಡ್ಲಿಕ್ಕೆ ಆಗದಂತ ಸಂದರ್ಭದಲ್ಲಿ ನಾವು ಕೂಡ 35 ದಿನ ಒಂದು ಅಲ್ಲಿ ನಾವು ಧರಣಿಯನ್ನು ಕೂತ್ಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ನಾನು ಕೂಡ ಒಬ್ಬಳು ಜನಪ್ರತಿನಿಧಿಯಾಗಿ ಹೋಗಿ ಅಲ್ಲಿ ಕೂತ್ಕೊಂಡಿದ್ದೆ. 5 ದಿನ ಕೂಡ ಕೂತ್ಕೊಂಡಿದ್ದೆ. ಇವತ್ತು ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಇವತ್ತು ನಮ್ಮ ಟೋಲ್ಗೇಟ್ ಪ್ರಾಧಿಕಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಒಂದು ಸುಪ್ರೀಂ ಕೋರ್ಟ್ನ ಆರ್ಡರ್ ಅನ್ನು ಕೈಯಲ್ಲಿ ಇಟ್ಕೊಂಡು ತಿರುಗಾಡ್ತಾ ಇದ್ದಾರೆ. ನಾವು ಸುಪ್ರೀಂ ಕೋರ್ಟ್ನ ಏನು ಆದೇಶ ಇದೆಯಾ ಅದಕ್ಕೆ ಖಂಡಿತವಾಗಿ ನಾವು ರೆಸ್ಪೆಕ್ಟ್ ಮಾಡ್ತೇವೆ. ಏನು ಬೀದಿ ವ್ಯಾಪಾರ ಮಾಡ್ತಿರೋರಿಗೆ ಮಾತ್ರ ಇದಲ್ಲ, ಪ್ರತಿಯೊಬ್ಬ ಏನು ನಮ್ಮ ಇಲ್ಲಿಂದ ತಲಪಾಡಿಯಿಂದ ಕುಂದಾಪುರವರೆಗೆ ಅವರು ಹೇಳಿದಾಗೆ ಯಾರೆಲ್ಲ ಬೀದಿಯ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ದೊಡ್ಡವರಿದ್ದಾರೆ ಚಿಕ್ಕವರು, ಕೇವಲ ಬೀದಿ ವ್ಯಾಪಾರ ಮಾಡ್ತಾ ಇರೋದು ಬಡವರಿಗೆ ಮಾತ್ರ ಅವರ ಹಕ್ಕನ್ನು ಕಸಿಯುವಂತ ಕೆಲಸವನ್ನು ಮಾಡ್ತಾ ಇರೋದು ನಿಜವಾಗಿ ಇದು ತುಂಬಾ ಒಂದು ಅವರ ಒಂದು ಇದನ್ನು ಕೆಲಸವನ್ನು ನಾವು ನಿಜವಾಗಿ ನಾವು ವಿರೋಧಿಸ್ತೇವೆ. ಇವತ್ತು ನಮ್ಮೆಲ್ಲ ಅಕ್ಕಂದಿರ ಮುಖವನ್ನು ನೋಡುವಾಗ ನನಗೆ ನಿಜವಾಗಿ ಅಣ್ಣಂದಿರ ಮುಖವನ್ನು ನೋಡುವಾಗ ಬೇಸರ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾನು ಕೂಡ ಒಬ್ಳು ಮಹಿಳೆ. ಯಾಕೆಂತ ಹೇಳಿದ್ರೆ ಅವರು ತಮ್ಮ ದಿನನಿತ್ಯದ ಖರ್ಚನ್ನು ಬೇರೆ ಬೇರೆ ಕಮಿಟ್ಮೆಂಟ್ಗಳನ್ನ ಇಟ್ಕೊಂಡು ಆ ಒಂದು ಬೀದಿ ವ್ಯಾಪಾರವನ್ನು ಅವರು ಮಾಡ್ತಾರೆ. ಅವರಿಗೆ ನಾನಾ ಕನಸುಗಳಿರ್ತದೆ. ತನ್ನ ಮಗುವನ್ನು ಓದಿಸ್ಬೇಕು, ನನ್ನ ದಿನದ ಖರ್ಚನ್ನು ನೋಡ್ಬೇಕು, ಬಾಡಿಗೆ ಕಟ್ಟಬೇಕು, ಇದೆಲ್ಲ ಕಮಿಟ್ಮೆಂಟ್ ಅನ್ನು ಇಟ್ಕೊಂಡು ಜೀವನ ನಡೆಸದೇ ಇರುವಂತ ಆ ತಾಯಂದಿರು ಅಥವಾ ಅಣ್ಣಂದಿರು ತಮ್ಮಂದಿರು ಎಲ್ಲಿಗೆ ಹೋಗ್ಬೇಕು? ಅವರಿಗೆ ಏನಾದ್ರೂ ವ್ಯವಸ್ಥೆ ಮಾಡಬೇಕಾದ್ರೆ ನೀವು ಖಂಡಿತವಾಗಿಯೂ ಇಂಥ ಒಂದು ಸಂಘಟನೆಯ ಮೂಲಕ ನೀವು ಸಂಘಟಿತರಾದಾಗ ಮಾತ್ರ ಇಂಥ ಕೆಲಸ ನಿಮಗೆ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗ್ತದೆ. ನಾವು ಯಾರೇ ಒಬ್ರು ಇಬ್ರು ಹೋಗಿ
ಅವರ ಎದುರಲ್ಲಿ ನಿಂತು ವಿರೋಧ ಮಾಡಲಿಕ್ಕೆ ಖಂಡಿತವಾಗಿ ಆಗುವುದಿಲ್ಲ. ಸಂಘಟನೆಯಿಂದ ಬಲವುಂಟು, ಅದೇ ಮೊದಲವರು ಹೇಳಿದ್ದು ಸುಳ್ಳಲ್ಲ, ಸಂಘಟನೆ ಯಾವತ್ತೂ ಬಲವನ್ನು ಕೊಡುತ್ತದೆ ಅಂತೇಳಿ. ಆದ್ದರಿಂದ ಈ ಕೆಲಸವನ್ನು ನಾನು ಸುನಿಲ್ ಬಜಾಲ್ರವ್ರ ಹತ್ರ ಹೇಳಿದೆ, ಈ ಕೆಲಸವನ್ನು ನಮ್ಮ ಇಲ್ಲಿಯವರು ಮೊದಲೇ ಮಾಡಿದ್ರೆ ಇವತ್ತು ಇನ್ನಷ್ಟು ಬಲ ಬರ್ತಿತ್ತು ಮೊನ್ನೆ ಹೋರಾಟದಲ್ಲಿ. ಆದ್ರೆ ಪರವಾಗಿಲ್ಲ, ಈಗಾದ್ರೂ ತಾವು ಎಚ್ಚೆತ್ತುಕೊಂಡು ಈ ಒಂದು ಸಂಘಟನೆ ಮೂಲಕ ಇವತ್ತು ಸದೃಢರಾಗಿದ್ದೀರಿ. ಆದ್ದರಿಂದ ನಿಮ್ಗೆ ನಮ್ಮೆಲ್ಲರ ಸಹಕಾರ ಖಂಡಿತವಾಗಿ ಇದೆ. ಮುಂದಿನ ದಿನಗಳಲ್ಲಿ ನಾನು ಕೂಡ ಹೇಳ್ತಾ ಇದ್ದೇನೆ, ಏನಂತ ಹೇಳಿದ್ರೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ, ನಗರ ಸಭೆ ವ್ಯಾಪ್ತಿಯಲ್ಲಿ, ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಬೀದಿ ಬೀದಿ ವ್ಯಾಪಾರಸ್ಥರು ಇವರು ವ್ಯಾಪಾರ ಮಾಡ್ತಾ ಇದ್ದಾರಾ ಅವರಿಗೆ ID ಕಾರ್ಡ್ ಅನ್ನು ಕೊಡ್ತಾ ಇದ್ದಾರೆ. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಇದನ್ನು ಖಂಡಿತವಾಗಿಯೂ ಕೊಡ್ತಾ ಇಲ್ಲ. ನಾನು ಕೂಡ ಈ ಒಂದು ಬೀದಿ ಬೀದಿ ವ್ಯಾಪಾರಸ್ಥರ ಪರವಾಗಿ ನಾನು PDO ಅವರ ಹತ್ರ ಮನವಿ ಮಾಡಿದ್ದೆ, ಯಾಕೆ ನಾವು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಈ ಒಂದು ಅವರಿಗೆ ID ಕಾರ್ಡ್ ಅನ್ನು ವಿತರಿಸ್ತಾ ಇಲ್ಲ ಅಂತ ಹೇಳುವಾಗ ನಮಗೆ ಆದೇಶ ಬಂದಿಲ್ಲ ಅಂತ ಹೇಳ್ತಾರೆ. ಖಂಡಿತವಾಗಿ ಇದಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು. ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿರತಕ್ಕಂಥ ಪ್ರತಿಯೊಬ್ಬ ಬೀದಿ ವ್ಯಾಪಾರಸ್ಥರಿಗೂ ಕೂಡ ಈ ಒಂದು ಏನು ಗುರುತಿನ ಚೀಟಿ ಇದೆ ಅದನ್ನು ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡ್ಬೇಕಂತೇಳಿ ಹೇಳುತ್ತಾ ಅವಕಾಶ ಕೊಟ್ಟ ತಮಗೆಲ್ಲರೂ ಕೂಡ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಒಂದು ಪ್ರಕಟಣೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಏನು ನಮ್ಮ ಬಡ ಬೀದಿ ಬದಿ ವ್ಯಾಪಾರಸ್ಥರ ವಿರುದ್ಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈ ಕಾರ್ಯಾಚರಣೆಯನ್ನು ತಕ್ಷಣ ಅವರು ಸ್ಥಗಿತಗೊಳಿಸಬೇಕು ಮತ್ತು ನಮ್ಮ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರನ್ನ, ಅದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದರೆ, ಪುರಸಭಾ ಪಟ್ಟಣ ಪಂಚಾಯತ್ ನಗರಸಭೆ ವ್ಯಾಪ್ತಿಯಲ್ಲಿದ್ದರೆ, ಪಾಲಿಕೆ ವ್ಯಾಪ್ತಿಯಲ್ಲಿದ್ದರೆ ಅವರೆಲ್ಲರ ಬೀದಿ ವ್ಯಾಪಾರಿಗಳ ಸಮೀಕ್ಷೆ ನಡೆಸಿ ಅವರಿಗೆ ಗುರುತಿನ ಚೀಟಿಯನ್ನು ಕೊಡುವಂಥದ್ದು ಮತ್ತು ಅವರ ಬದುಕುವ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥ ಕೆಲಸವನ್ನು ಸ್ಥಳೀಯ ಸಂಸ್ಥೆಗಳು ಮಾಡಬೇಕು. ಪೊಲೀಸರು ಮತ್ತು ಅಧಿಕಾರಿಗಳಿಂದ ಕಿರುಕುಳವನ್ನು ನಿಲ್ಲಿಸಬೇಕು ಮತ್ತು ತಕ್ಷಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅವರ ಕಾರ್ಯಾಚರಣೆಯನ್ನು ನಿಲ್ಲಿಸಿ ಬಡ ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿಕೊಂಡು ನಾವು ಇದೇ ಆಗಸ್ಟ್ 1ನೇ ತಾರೀಕು ಒಂದು ಬೃಹತ್ ಆದಂತಹ ಪ್ರತಿಭಟನೆಯನ್ನ ನಾವು ತಲಪಾಡಿಯಲ್ಲಿ ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಈ ಒಂದು ಪ್ರಕಟಣೆಯನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಹೋರಾಟದಲ್ಲಿ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು, ಸಮಾನ ಮನಸ್ಕ ಜನರು, ಬೇರೆ ಬೇರೆ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು. ವಿಶೇಷವಾಗಿ ಮಾಧ್ಯಮದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಉಲ್ಲಾಲ ಭಾಗದ ಮಾಧ್ಯಮದವರು ಈ ಒಂದು ಬಡ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಸುದ್ದಿ ಮಾಡಲಿಕ್ಕೆ ಇಲ್ಲಿ ಬಂದಿರ್ತಂತ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಅಭಿನಂದನೆ ಹೇಳ್ತೇನೆ. ವಿಶೇಷವಾಗಿ ಉಲ್ಲಾಲದ ಪತ್ರಕರ್ತರು ಏನು ನಿನ್ನೆ ಅವರಿಗೆ ಜಿಲ್ಲಾಧಿಕಾರಿಗಳು ಒಂದು ಅಭಿನಂದನೆ ಕೊಟ್ಟಿದ್ದಾರೆ. ದೂರದ ಆ ಅಂಕೋಲದ ಶಿರೂರಿಗೆ ಹೋಗಿ ಯಾರು ಕೂಡ ಸುದ್ದಿ ಮಾಡಲಿಕ್ಕೆ ಹೋಗದಂತ ಅಲ್ಲಿ ಹೋಗಿ ಆ ಮಣ್ಣಿನಡಿಯಲ್ಲಿ ಬಿದ್ದಂತ ಆ ಜನರ ಪರವಾಗಿ ಮಿಡಿದಂತ ಉಲ್ಲಾಲದ ಪತ್ರಕರ್ತರಿಗೆ ನಾನು ವಿಶೇಷವಾಗಿ ಇಲ್ಲಿ ಅಭಿನಂದನೆ ತರುತ್ತೇನೆ. ಅವರ ಆ ಒಂದು ಕಾರ್ಯ ಖಂಡಿತವಾಗಿಯೂ ಶ್ಲಾಘನಾರ್ಹ ಮತ್ತು ಒಂದು ವೃತ್ತಿಪರವಾದಂತಹ ಒಂದು ಕ್ರಿಯಾಶೀಲ ಪತ್ರಕರ್ತರಿಗೆ ನಿಜವಾಗಿಯೂ ಉಲ್ಲಾಲದ ಪತ್ರಕರ್ತರು ಇಡೀ ಕರ್ನಾಟಕ ರಾಜ್ಯದ ಪತ್ರಕರ್ತರಿಗೆ ಮಾದರಿಯಾಗಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ನಮ್ಮೆಲ್ಲ ಹೋರಾಟಗಳಿಗೆ ನಿಮ್ಮ ಬೆಂಬಲ ಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ನಮ್ಮ ಈ ಸಭೆಯ ಒಟ್ಟು ಕಾರ್ಯಕ್ರಮ ಮುಗಿದಿದೆ. ಇನ್ನು ಸಂಘಟನಾತ್ಮಕವಾದಂತಹ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಲಿಕ್ಕಿದೆ. ಹಾಗಾಗಿ ಈ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಮುಗಿಸಿ ನಾವು ಈ ಒಂದು ಹೋರಾಟವನ್ನ ಮುನ್ನಡೆಸಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ, ಆ ಸಮಿತಿಯಲ್ಲಿ ಯಾರಿರ್ಬೇಕಂದ್ರೆ ಬೀದಿ ಬದಿ ವ್ಯಾಪಾರಸ್ಥರ ಸಮಿತಿ. ನೀವೇ ನಿಮ್ಮ ಮೂಲಕವೇ ಒಂದು ಹೋರಾಟ ಆಗಲಿಕ್ಕೆ ಸಾಧ್ಯ ಆಗಬೇಕು. ಬೀದಿ ಬದಿ ವ್ಯಾಪಾರಸ್ಥರು, ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಸ್ಥರನ್ನು ಕೂಡ ಅವರನ್ನ ಈ ಸಂಘದ ಅಡಿಯಲ್ಲಿ ತರಲಿಕ್ಕೆ ಸಾಧ್ಯ ಆಗಬೇಕು. ಇವತ್ತು ಇರಲಿ, ತಮಿಳುನಾಡಿನವರಿರಲಿ, ಆಂಧ್ರದವನಿರಲಿ, ಅವನು ಹಿಂದಿ ಮಾತಾಡುವವರಿರಲಿ, ತಮಿಳ್ ಮಾತಾಡ್ಲಿ, ಮಲಯಾಳ ಮಾತಾಡ್ಲಿ, ತುಳು ಮಾತಾಡ್ಲಿ, ಅವನು ಎಲ್ಲರೂ ಕೂಡ ಅವರ ಹೊಟ್ಟೆಪಾಡು ಅನ್ನುವಂಥದ್ದು ನಮಗೆ ಮುಖ್ಯ. ಅವನು ಇಲ್ಲಿ ಬೀದಿ ಬರೆದು ಯಾವುದೋ ಒಂದು ಊರಿಂದ ಬಂದು ಈ ಬೀದಿಯಲ್ಲಿ ನಿಂತು ವ್ಯಾಪಾರ ಮಾಡಬೇಕಾದ್ರೆ ಅವನ ಅನ್ನವನ್ನ ಹುಡ್ಕೊಂಡು ಹೋಗಿದ್ದಾನೆ. ಕೇರಳದಿಂದ ಮಂಗಳೂರಿಗೆ ಬಂದ್ರೆ, ಮಂಗಳೂರಿನಿಂದ ಕೇರಳಕ್ಕೆ ಹೋದ್ರೆ, ಅಥವಾ ಮಂಗಳೂರು ಕೇರಳದವರು ನಮ್ಮ ವಿದೇಶಕ್ಕೆ ಹೋದ್ರೆ, ಗಲ್ಫ್ ರಾಷ್ಟ್ರಕ್ಕೆ ಹೋದ್ರೆ ಅವರು ಹೋಗಿರುವಂತದ್ದು ಅವರ ಅನ್ನವನ್ನು ಹುಡ್ಕೊಂಡು ಅವರ ಹೊಟ್ಟೆಯನ್ನು ತಣಿಸಲಿಕ್ಕೆ ಹೋಗಿದ್ದಾರೆ. ಹಾಗಾಗಿ ಇಲ್ಲಪರಿಗಳು ಅವರ ಉದ್ದೇಶ ಒಂದೇ, ಹೊಟ್ಟೆಪಾಡು. ಅವರ ಹೊಟ್ಟೆ ಅನ್ನಕ್ಕಾಗಿ ಅವರು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರನ್ನ ಸಂಘಟಿಸುವಂಥದ್ದು, ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥದ್ದು ನಮ್ಮ ಸಂಘದ ಉದ್ದೇಶ. ಹಾಗಾಗಿ ಈ ಒಂದು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಒಂದು 15 ನಿಮಿಷ ನಿಲ್ಲಬೇಕು. ನಮ್ಮ ಕಚೇರಿಯ ಕಾರ್ಯದರ್ಶಿ ಇಲ್ಲಿದ್ದಾರೆ.
ಅವರು ನಮ್ಮ ಸಂಘದ ಸದಸ್ಯತ್ವದ ಪ್ರಕ್ರಿಯೆಯನ್ನ ಅವರ ಇಕ್ಬಾಲ್ ಅವರು ಇಲ್ಲಿ ಕಚೇರಿ ಕಾರ್ಯದರ್ಶಿ ಇಲ್ಲಿದ್ದಾರೆ, ಅವರು ಮುಂದೆ ಬನ್ನಿ. ಅವರು ಈ ಸದಸ್ಯತ್ವದ ಪ್ರಕ್ರಿಯೆಯನ್ನ ಅವರು ಮಾಡ್ತಾರೆ. ಅದೇ ರೀತಿ ಒಂದು ಕಮಿಟಿಯನ್ನ ನಾವು ರಚನೆ ಮಾಡಬೇಕು. ಆ